ಹರೇ ಕೃಷ್ಣ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆ, ಆದ್ರೆ ಈಕೋ ಆಗ್ತಿದೆ. ಹಾ, ನಾನು ಇನ್ನೊಂದು ಡಿವೈಸ್ ಇಲ್ಲ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಶದಾಸ್ ಪ್ರಭುಜಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ನಾನು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ಸಹ ಶ್ರೀ ಶ್ರೀ ರಾಧಾಗೊಂಡರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾಗೊಂಡರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಈ ಉತ್ತಮೋತ್ತಮವಾದ ಜ್ಞಾನವನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ನಾವ್ ಇವಾಗ ಏನನ್ನ ತಿಳ್ಕೊತಾ ಇದ್ವಿ? ಸೊ ಪ್ರಭುಜಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಭಕ್ತ ಪ್ರಹ್ಲಾದರಿಗೆ ಭಗವಂತ ಇದು ಕೇಳಿದಾಗ ಅವ್ರು ಹೇಳ್ತಾರೆ, ಭಗವಂತ ನಮ್ಮ ಭೌತಿಕ ಲೋಕ 16 ಅಂಶದಿಂದ ಅದೆಲ್ಲ ಇದ್ರ ಕಂಟ್ರೋಲ್ ಭಗವಂತನ ಅಂಡರ್ ಅಲ್ಲಿ ಉಂಟು, ಅವರನ್ನ ಯಾರು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ಗೆ ಎಂತ ಬೇಡ, ನಿನ್ನ ಚರಣ ಸೇವೆ ನನ್ಗೆ ಕೊಡುವಂತ ಪಾದಕಮಲಲ್ಲಿ ನನ್ಗೆ ಇದು ಕೊಡಂತ ಕೇಳ್ತಾರೆ. ಅಂದ್ರೆ ಅವರು ನರಸಿಂಹ ಭಗವಂತ ಕೇಳ್ತಾರೆ ಅವ್ರು, ನಿಂಗೆ ಎಂತ ವರ ಬೇಕಂತ. ಫಸ್ಟ್ ಅಲ್ಲೇ ಹಿರಣ್ಯಕಶಿಪು ತಂದೆಯನ್ನು ಮುಕ್ತಿ ಕೊಡಿಸಂತ, ಅವನನ್ನ ಕ್ಷಮೆ ಇದು ಮಾಡಂತ. ಎರಡನೇ ಪುನಃ ಕೇಳಿದಾಗ ಹೇಳ್ತಾರೆ ನಂಗೆ ಎಂತ ಬೇಡ ಅಂತ. ಮತ್ತೊಂದು ಶ್ಲೋಕಲ್ಲಿ ಹೇಳ್ತಾರೆ, ಎಲ್ಲರಿಗೂ ಸ್ವರ್ಗ ಹೋಗ್ಬೇಕಂದ್ರೆ ಆಯುಷ್ಯ, ದೀರ್ಘಾಯುಷ್ಯ ಮತ್ತೆ ವೈಭೋಗ ಇದಕ್ಕೆ ಹೋಗ್ಬೇಕಂತ ಸ್ವರ್ಗ ಎಲ್ಲರಿಗೆ. ಆದ್ರೆ ಅದೆಲ್ಲ ಅವರು ನೋಡಿದ್ದಾರೆ, ಯಾಕಂದ್ರೆ ಹಿರಣ್ಯಕಶಿಪು ಇಷ್ಟು ರಾಜ್ಯ ರಿಚ್ ಇದು ಅವನ ತಂದೆ. ಸೊ ಅದನ್ನೆಲ್ಲ ನೋಡಿ ಆಗಿದೆ ಅವರಿಗೆ. ಮತ್ತೆ ಅವನ್ ಇಷ್ಟು ಹಿರಣ್ಯಕಶಿಪು ಇದ್ದಿರ್ತಂದ್ರೆ ಒಂದು ಐಬ್ರೋ ಇದು ಮಾಡಿದ್ರೆ ಸಹ ಎಲ್ಲ ದೇವತೆಗಳು ಹೆದರಿ ಓಡ್ತಿದ್ರು, ಅಲ್ಲೇ ಬಿದ್ದು ಬಿಡ್ತಿದ್ರು, ಅಷ್ಟು ಇದು. ಆದ್ರೆ ಅದು ಒಂದು ಕ್ಷಣದಲ್ಲಿ ನರಸಿಂಹ ಭಗವಂತ ಅವರನ್ನು ಇದು ಮಾಡಿಬಿಟ್ರು, ಕೊಂದು ಬಿಟ್ರು. ಅಂದ್ರೆ ಅದು ಅವನ ಶೌರ್ಯ ಶೂರತನ ಎಲ್ಲ ಒಂದೇ ಕ್ಷಣದಲ್ಲಿ ಹೋಯ್ತು. ಆ ಮಟೀರಿಯಲ್ ಇದು ಎಲ್ಲ ವೇಸ್ಟ್. ಅಷ್ಟು ವೈಭೋಗ ಉಂಟು. ಹಿರಣ್ಯ ಅವನು ಬಂಗಾರದ ಬೆಡ್ ಅಲ್ಲಿ ಇರುವಂತ ಅಷ್ಟು ರಿಚ್ ಅವ, ಅದ ಒಂದ್ ಕ್ಷಣದಲ್ಲಿ ಹೋಯ್ತು. ಸೊ ಇಟ್ ಈಸ್ ಅ ಫುಲಿಶ್ನೆಸ್. ಅಲ್ಟಿಮೇಟ್ಲಿ ಭಕ್ತಿ ಸೇವೆ, ಭಗವಂತನನ್ನು ನಾವು ಶರಣಾಗಬೇಕು. ಹಾಗಾಗಿ ನಂಗೆ ಎಂತದು ಬೇಡ ಅಂತ ಭಕ್ತ ಪ್ರಹ್ಲಾದ ನರಸಿಂಹ ಭಗವಂತನೆಲ್ಲ ಬೇಡಿಕೊಳ್ತಾರೆ. ಹರಿ ಬೋಲ್ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ನಾವಿವಾಗ ಪ್ರಹ್ಲಾದ ಅವರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದ್ವಿ. ಇದು 7ನೇ ಸ್ಕಂದದ 9ನೇ ಅಧ್ಯಾಯದ 8ನೇ ಶ್ಲೋಕದಿಂದ ಶುರುವಾಗುತ್ತೆ. ಸೊ ನಾವು ಇಲ್ಲಿ ತನಕ 23 ಶ್ಲೋಕಗಳನ್ನ ನಾವು ತಿಳ್ಕೊಂಡಿದೀವಿ. ಸೊ ಜಸ್ಟ್ ಅನುವಾದವನ್ನ ಒಂದ್ ಸ್ವಲ್ಪ ಬೇಗ ಓದ್ಕೊಂತ ಬರೋಣಂತೆ, ಸೊ ದಟ್ ನಮ್ಗೆ ಅದು ಮನದಟ್ಟಾಗುತ್ತೆ. ಸೊ ಪ್ರಹ್ಲಾದ ಅವರು ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಇವಾಗ ಅಕಸ್ಮಾತ್ ನಮ್ಗೆ ಭಗವಂತ ಪ್ರತ್ಯಕ್ಷ ಆದ್ರೂ ಸಹ ಸೊ ನಮ್ಗೆ ಪ್ರಾರ್ಥನೆ ಏನ್ ಮಾಡ್ಕೋಬೇಕು ಅಂತಾನೂ ಗೊತ್ತಾಗಲ್ಲ. ಸೊ ಪ್ರತ್ಯಕ್ಷ ಬೇಡ, ಅಟ್ಲೀಸ್ಟ್ ನಾವು ದಿನ ಬೆಳಗಾದ್ರೆ ನಮ್ಗೆ ಭಗವಂತನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹೇಗೆ ಪ್ರಾರ್ಥನೆ ಮಾಡ್ಕೋಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಯಾರು ನಮ್ಮ ಶುದ್ಧ ಭಕ್ತರಿದ್ದಾರೆ ಅವರ ಒಂದು ಹೆಜ್ಜೆಯಲ್ಲಿ ನಾವು ಅವರ ಹೆಜ್ಜೆಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನಾದ್ರೂ ನಮ್ಗೆ ಈ ಪ್ರೇಯರ್ಸ್ ಅನ್ನೋದು ಗೊತ್ತಿರ್ಬೇಕು. ಮತ್ತೆ ನಮ್ಗೆ ಇದರಿಂದ ಜ್ಞಾನ ಬರುತ್ತೆ ಅಲ್ವಾ, ಏನನ್ನ ಕೇಳ್ಕೋಬೇಕು ಏನನ್ನ ಕೇಳ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಾತಾಜಿ ಹೇಳ್ದ ಹಾಗೇನೆ, ಸೊ ಇವಾಗ ಒಂದು ಕ್ಷಣದಲ್ಲಿ ಆ ಹಿರಣ್ಯಕಶಿಪು ಸಂಪಾದನೆ ಮಾಡಿದ್ದೆಲ್ಲನೂ ಸಹ ನಾಶ ಆಗೋಯ್ತು ಅಲ್ವಾ? ಸೊ ಅಂತದನ್ನ ನಾವು ಕೇಳ್ಕೊಂಡ್ರೆ ಏನ್ ಪ್ರಯೋಜನ ಅಲ್ವಾ? ಸೊ ನಮ್ಮ ಈ ಮಾನವ ಜನ್ಮ ಉದ್ಧಾರ ಆಗುವಂತದನ್ನ ನಾವು ಕೇಳ್ಕೋಬೇಕಾಗತ್ತೆ. ಸೊ ಇವಾಗ ಪ್ರಹ್ಲಾದ ಮಹಾರಾಜ ಏನ್ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಹೇಗೆ ಅವರು ನರಸಿಂಹನನ್ನ ಅವರು ಪ್ರಸನ್ನಗೊಳಿಸ್ತಾರೆ ಅನ್ನೋದನ್ನ ನಾವು ನೋಡೋಣಂತೆ. ಸೊ ಇಲ್ಲಿ ಪ್ರಹ್ಲಾದ ಏನ್ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಯಾರಾದ್ರೂ ಓದಿ, ಒಬ್ಬೊಬ್ರೊಂದೊಂದು ಓದ್ಕೊಂಡು ಹೋಗ್ಬಿಡೋಣಂತೆ. ಸೊ ಎಷ್ಟು ಒಂದ್ 8 ಜನ ಇದೀವಲ್ಲ. ಹರೇ ಕೃಷ್ಣ, ಓದಿ ಮಾತಾಡಿ. ಹರೇ ಕೃಷ್ಣ. ಕೃಷ್ಣ ಮಾತಾಡಿ. ಹಾ, ಅನುವಾದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಹ್ಲಾದ ಮಹಾರಾಜನು ಸ್ತುತಿಸಿದನು. ಅಸುರ ಕುಟುಂಬದಲ್ಲಿ ಜನಿಸಿರುವ ನನಗೆ ದೇವೋತ್ತಮ ಪರಮಪುರುಷನು ಮೆಚ್ಚುವಂತೆ ವಿಹಿತವಾದ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದಾದರೂ ಹೇಗೆ ಸಾಧ್ಯವಾಗುತ್ತದೆ? ಬ್ರಹ್ಮದೇವನ ನಾಯಕತ್ವದಲ್ಲಿನ ಎಲ್ಲಾ ದೇವತೆಗಳು, ಎಲ್ಲ ಸಾಧು ಸತ್ಪುರುಷರು ಸತ್ವಗುಣ ಸಂಪನ್ನರಾಗಿ ಎಲ್ಲರೂ ಅತ್ಯಂತ ಅರ್ಹರಾಗಿದ್ದರೂ, ಅತ್ಯುತ್ತಮ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದ್ದರೂ ಕೂಡ ಭಗವಂತನನ್ನು ಮೆಚ್ಚಿಸಲು ಸಾಧ್ಯವಾಗಲಿಲ್ಲ. ಇನ್ನು ನನ್ನ ಬಗೆಗೆ ಹೇಳುವುದೇನಿದೆ? ನನಗೆ ಸ್ವಲ್ಪವೂ ಅರ್ಹತೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 9ನೇ ಶ್ಲೋಕ ಓದ್ತೀರಾ ಯಾರಾದ್ರೂ? ಬೇಗ ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಹ್ಲಾದ್ ಮಹಾರಾಜನು ಮುಂದುವರಿಸಿದನು. ವ್ಯಕ್ತಿಯು ಐಶ್ವರ್ಯ, ಶ್ರೀಮಂತ, ಕುಟುಂಬ, ಸೌಂದರ್ಯ, ತಪಸ್ಸು, ಶಿಕ್ಷಣ, ಇಂದ್ರಿಯ ಪಟುತ್ವ, ಕಾಂತಿ, ಪ್ರಭಾವ, ಬಲ, ಪೌರುಷ, ಬುದ್ಧಿಶಕ್ತಿ ಮತ್ತು ಯೋಗ ಶಕ್ತಿಗಳನ್ನು ಹೊಂದಿರಬಹುದು. ಈ ಎಲ್ಲ ಅರ್ಹತೆಗಳಿದ್ದರೂ ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಲು ಅವನಿಗೆ ಸಾಧ್ಯವಾಗದೇ ಹೋಗಬಹುದು. ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನು ಮೆಚ್ಚಿಸಬಹುದು. ಗಜೇಂದ್ರನು ಹಾಗೆ ಮಾಡಿದನು. ಭಗವಂತನು ಮೆಚ್ಚಿ ಅವನಿಗೆ ಪ್ರಸನ್ನನಾದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ಲೋಕ 10. ಬ್ರಾಹ್ಮಣನೊಬ್ಬನು ಸನತ್ ಸುಜಾತವೆಂಬ ಕೃತಿಯಲ್ಲಿ ನಿರೂಪಿಸಿರುವಂತೆ ಎಲ್ಲ 12 ಬ್ರಾಹ್ಮಣ್ಯ ಅರ್ಹತೆಗಳನ್ನು ಪಡೆದಿದ್ದೂ ಭಕ್ತನಾಗಿರದಿದ್ದರೆ, ಭಗವಂತನ ಚರಣ ಕಮಲಗಳ ಬಗೆಗೆ ವಿಮುಖನಾಗಿದ್ದರೆ ಅವನು ತನ್ನ ಮನಸ್ಸು, ಮಾತು, ಕಾರ್ಯ, ಐಶ್ವರ್ಯ, ಜೀವ ಸಮಸ್ತವನ್ನು
ಪರಮ ಪ್ರಭುವಿಗೆ ಅರ್ಪಿಸಿದ ಶ್ವಪಚನಿಗಿಂತಲೂ ಖಂಡಿತವಾಗಿಯೂ ಕೆಳಮಟ್ಟದವನಾಗುತ್ತಾನೆ. ಆ ಭಕ್ತನು ಈ ಬ್ರಾಹ್ಮಣನಿಗಿಂತ ಉತ್ತಮನು, ಏಕೆಂದರೆ ಭಕ್ತನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಈ ಬ್ರಾಹ್ಮಣನೆನಿಸಿಕೊಳ್ಳುವವನು ಮಿಥ್ಯಾಗರ್ವದಲ್ಲಿ ಮುಳುಗಿ ಹೋಗಿದ್ದು ತನ್ನನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರನು. ಶ್ಲೋಕ 11. ಮಾತಾಜಿ ಇಲ್ಲ ಅಂದ್ರೆ ಓದ್ತೀನಿ, ಯಾರು ಇಲ್ಲ ಓದಿ ಓದಿ ಮಾತಾಜಿ, ಓದಿ. ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಶುಭಾಗಿ ಓದಿ ದೇವೋತ್ತಮ ಮಾತಾಜಿ, ಶುಭಾಗಿ ಪರಮಾತ್ಮ ಮಾತಾಜಿ. ಯಾವಾಗಲೂ ಓದಿ. ಸ್ವಯಂ ತೃಪ್ತನು. ಆದ್ರಿಂದ ಅವನಿಗೆ ಏನನ್ನಾದರೂ ಅರ್ಪಿಸಿದಾಗ ಭಗವಂತನ ಕೃಪೆಯಿಂದ ಅದು ಭಕ್ತನಿಗೆ ಲಾಭಕರವಾಗುತ್ತದೆ. ಏಕೆಂದರೆ ಭಗವಂತನಿಗೆ ಯಾರಿಂದಲೂ ಸೇವೆ ಅಗತ್ಯವಿಲ್ಲ. ಒಂದು ಉದಾಹರಣೆಯನ್ನು ಕೊಡಬೇಕಾದರೆ ಮುಖವನ್ನು ಅಲಂಕರಿಸಿಕೊಂಡರೆ ಕನ್ನಡಿಯಲ್ಲಿ ಕಾಣಿಸುವ ಮುಖದ ಪ್ರತಿಬಿಂಬವು ಅಲಂಕರಿಸಿದಂತೆಯೇ ತೋರುವ ಹಾಗೆ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 12 ಓದಿ. ಶ್ಲೋಕ 12. ಆದ್ದರಿಂದ ನಾನು ಅಸುರ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಪೂರ್ಣ ಪ್ರಯತ್ನದಿಂದ ನನ್ನ ಬುದ್ಧಿಶಕ್ತಿ ಇರುವ ಮಟ್ಟಿಗೂ ಭಗವಂತನನ್ನು ಸ್ತುತಿಸಬಲ್ಲೆ, ಇದರಲ್ಲಿ ಸಂದೇಹವಿಲ್ಲ. ಅಜ್ಞಾನದಿಂದಾಗಿ ಈ ಜಗತ್ತಿಗೆ ಬಲಾತ್ಕಾರವಾಗಿ ತಳ್ಳಲ್ಪಟ್ಟವನೂ ಕೂಡ ಭಗವಂತನನ್ನು ಸ್ತುತಿಸಿ ಭಗವನ್ ಮಹಿಮೆಯನ್ನು ಕೊಂಡಾಡಿದರೆ ತನ್ನ ಭೌತ ಜನ್ಮವನ್ನು ಪರಿಶುದ್ಧಗೊಳಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ, ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ನಾವ್ ಯಾಕೆ ಪ್ರೇಯರ್ ಮಾಡ್ಬೇಕು ಭಗವಂತನಿಗೆ ಅಂತ ಅಲ್ವಾ? ನಾವು ಪರಿಶುದ್ಧರಾಗ್ತೀವಿ. ನಾವ್ ಎಷ್ಟೆಷ್ಟು ಇವಾಗ ಪ್ರೇಯರ್ಸ್ ಅನ್ನ ಇದು ಓದ್ತೀವಿ, ಕೇಳಿಸ್ಕೊತೀವಿ, ನಾವು ಪರಿಶುದ್ಧರಾಗ್ತಾ ಬರ್ತೀವಿ ಅಲ್ವಾ. ನಮ್ಗೇನು ಆತರ ಅಶುದ್ಧತೆ ಇದೆ, ನಮ್ಮಲ್ಲಿ ಏನ್ ಅಶುದ್ಧತೆ ಇರೋದು? ಯಾಕೆ ನಾವು ಪರಿಶುದ್ಧರಾಗ ದಿನ ಸ್ನಾನ ಎಲ್ಲ ಮಾಡ್ಕೋತೀವಲ್ವಾ? ಏನು ನಮ್ಮಲ್ಲಿ ಆತರ ಅಶುದ್ಧವಾಗಿರುವಂತದ್ದು? ಇನ್ನು ನಮ್ಮ ಮನಸ್ಸು. ಸೊ ನಮ್ಮ ಮನಸ್ಸಲ್ಲಿ ನಾವು ಒಡೆಯರು ಅನ್ನೋ ಒಂದು ಭಾವನೆ ಇದೆ ಅಲ್ವಾ. ಆದ್ರೆ ನಾವು ಒಡೆಯರಾದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಮ ಶಾಶ್ವತ ಸ್ಥಾನ ಏನು? ಜೀವರ ಸ್ವರೂಪವಾಗಿ ಕೃಷ್ಣರ ನಿತ್ಯ ದಾಸ. ನಾವು ದಾಸರು ಅಲ್ವಾ. ನಾವು ಅಂತಹ ಒಂದು ಮನಸ್ಥಿತಿಗೆ ನಾವು ಬರ್ಬೇಕು ಅಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗ್ಬೇಕು ಅಲ್ವಾ. ಶ್ಲೋಕ 13 ಓದಿ. ಕೃಷ್ಣ. ಹರೇ ಕೃಷ್ಣ. ಹೇ ಗೀತಾ ಪ್ರಭುವೆ, ಓದಿ. ಹೇ ಪ್ರಭುವೆ, ಬ್ರಹ್ಮನ ನೇತೃತ್ವದಲ್ಲಿ ಸಮಸ್ತ ದೇವತೆಗಳು ನಿನ್ನ ದಾಸರಾಗಿ ಅಲೌಕಿಕವಾದ ನೆಲೆಯಲ್ಲಿದ್ದಾರೆ. ಆದ್ದರಿಂದ ಅವರು ನಮ್ಮ ಹಾಗಲ್ಲ. ಪ್ರಹ್ಲಾದ ಮತ್ತು ಅವನ ತಂದೆ ರಾಕ್ಷಸನಾದ ಹಿರಣ್ಯಕಶಿಪು ಹೀಗೆ ಉಗ್ರವಾದ ರೂಪದಲ್ಲಿ ನೀನು ಪ್ರಕಟವಾಗಿರುವುದು ನಿನ್ನದೇ ಇಚ್ಛೆಯಂತೆ ಸಂಭವಿಸಿದ ನಿನ್ನ ಲೀಲೆಯಾಗಿದೆ. ಇಂತಹ ಅವತಾರದ ಉದ್ದೇಶ ವಿಶ್ವದ ರಕ್ಷಣೆ ಮತ್ತು ಸುಧಾರಣೆಯೇ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಪ್ರಿಯ ಪ್ರಭು ನೃಸಿಂಹದೇವನೇ, ಆದ್ದರಿಂದ ದಯವಿಟ್ಟು ನಿನ್ನ ಕೋಪವನ್ನು ಬಿಡು. ನನ್ನ ತಂದೆಯಾದ ಮಹಾರಾಕ್ಷಸ ಹಿರಣ್ಯಕಶಿಪುವನ್ನು ಸಂಹರಿಸಿದ್ದಾಯಿತಷ್ಟೇ. ಸಜ್ಜನರು ಕೂಡ ಒಂದು ಹಾವನ್ನು ಚೇಳನ್ನು ಸಂತೋಷವಾಗಿಯೇ ಕೊಲ್ಲುತ್ತಾರೆ. ಹಾಗೆಯೇ ಈಗ ಈ ರಾಕ್ಷಸನು ಸತ್ತಿರುವುದರಿಂದ ಸಮಸ್ತ ಲೋಕಗಳು ಸಂತೋಷ ಪಟ್ಟಿವೆ. ಈಗ ಅವರಿಗೆ ತಮ್ಮ ಸಂತೋಷದಲ್ಲಿ ವಿಶ್ವಾಸ ಬಂದಿದೆ. ಭೀತಿಯಿಂದ ಮುಕ್ತರಾಗುವುದಕ್ಕಾಗಿ ಅವರು ನಿನ್ನ ಈ ದಿವ್ಯ ಮಂಗಳ ರೂಪವನ್ನು ಸದಾ ನೆನೆಯುತ್ತಿರುತ್ತಾರೆ. ಹರೇ ಕೃಷ್ಣ. ಶ್ಲೋಕ 15. ಅಜಯನಾದ ಸ್ವಾಮಿಯೇ, ನಿನ್ನ ಭಯಾನಕವಾದ ಮುಖದಿಂದಾಗಲಿ ನಾಲಿಗೆಯಿಂದಾಗಲಿ ನಾನು ನಿಜವಾಗಿಯೂ ಎದುರುಕೊಂಡಿಲ್ಲ. ಸೂರ್ಯನಂತೆ ಕೋರೈಸುವ ನಿನ್ನ ಕಣ್ಣುಗಳಾಗಲಿ ಕೆರಳಿದ ಹುಬ್ಬುಗಳಾಗಲಿ ನನ್ನನ್ನು ನಡುಗಿಸಿಲ್ಲ. ಹರಿತವಾದ ದಾಡೆಗಾಗಲಿ ಕರುಳು ಮಾಲೆಗಾಗಲಿ ರಕ್ತದಿಂದ ತೊಯ್ದ ಕೇಸರಿಯಿಂದಾಗಲಿ ಶಂಖದಂತೆ ಉದ್ದವಾದ ಕಿವಿಗಳಿಂದಾಗಲಿ ನಾನು ಹೆದರಿಲ್ಲ. ಆನೆಗಳು ಭೀತಿಯಿಂದ ನಡುಗಿ ಓಡುವಂತೆ ಮಾಡುವ ನಿನ್ನ ಭೀಷಣ ಗರ್ಜನೆಗೂ ಶತ್ರುಗಳನ್ನು ಸೀಳಲೆಂದೇ ಇರುವ ಹರಿತವಾದ ಉಗುರುಗಳಿಗೂ ನಾನು ಹೆದರುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 16 ಓದಿ. ಹರೇ ಕೃಷ್ಣ. ಪತಿತಾತ್ಮರಿಗೆ ಕರುಣೆ ತೋರುವ ಅತ್ಯಂತ ಸಾಮರ್ಥ್ಯನೂ ಅಜೇಯನೂ ಆದ ಪ್ರಭುವೇ, ನನ್ನ ಕರ್ಮಗಳ ಫಲವಾಗಿ ನನಗೆ ಅಸುರರ ಸಹವಾಸ ಉಂಟಾಗಿದೆ. ಆದ್ದರಿಂದ ಈ ಜಗತ್ತಿನಲ್ಲೇ ನನ್ನ ಬದ್ಧ ಜೀವನವನ್ನು ಕುರಿತು ತುಂಬಾ ಹೆದರಿಕೆಯುಂಟಾಗಿದೆ. ನೀನು ನನ್ನನ್ನು ಅಕ್ಕರೆಯಿಂದ ನಿನ್ನ ದಿವ್ಯ ಪಾದ ಪದ್ಮಗಳ ಆಶ್ರಯಕ್ಕೆ ಕರೆಯುವ ಕ್ಷಣವು ಯಾವಾಗ ಬಂದಿತು? ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಲು ಪರಮ ಲಕ್ಷ್ಯವಾಗಿರುವ ಈ ದಿವ್ಯ ಪಾದಗಳ ಆಶ್ರಯವು ಯಾವಾಗ ದೊರಕಿತು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೂಮನೆ ದೇವೋತ್ತಮ ಪ್ರಭುವೇ, ಪ್ರಿಯ ಹಾಗೂ ಅಪ್ರಿಯ ಪರಿಸ್ಥಿತಿಗಳ ಸಂಯೋಗ ವಿಯೋಗಗಳಿಂದಾಗಿ ವ್ಯಕ್ತಿಯು ಸ್ವರ್ಗದಲ್ಲೋ ನರಕದಲ್ಲೋ ಅತ್ಯಂತ ದುಃಖಕರವಾದ ಪರಿಸ್ಥಿತಿಯಲ್ಲಿ ಜೀವಿಸಬೇಕಾಗುತ್ತದೆ. ಶೋಕವೆಂಬ ಬೆಂಕಿಯಿಂದ ಸುಟ್ಟು ಹೋಗುವಂತೆ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ದುಃಖಮಯ ಜೀವನದಿಂದ ಪಾರಾಗಲು ಅನೇಕ ಚಿಕಿತ್ಸೆಗಳಿದ್ದರೂ ಆ ಪರಿಹಾರಗಳು ದುಃಖಗಳಿಗಿಂತಲೂ ಹೆಚ್ಚು ಯಾತನಾ ಪೂರ್ವವಾಗಿರುತ್ತವೆ. ಆದ್ದರಿಂದ ಸರಿಯಾದ ಒಂದೇ ಒಂದು ಪರಿಹಾರ ನಿನ್ನ ಸೇವೆಯಲ್ಲಿ ನಿರಂತರವಾಗುವುದು.
ಆ ಸೇವೆಯೋಗವನ್ನು ಕೃಪೆಯಿಟ್ಟು ನನಗೆ ಬೋಧಿಸು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ನ ಪ್ರಿಯ ನರಸಿಂಹದೇವನೇ, ಮುಕ್ತಾತ್ಮರಾದ ಭಕ್ತರ ಹಂಸರು ಸಹವಾಸದಲ್ಲಿದ್ದುಕೊಂಡು ನಿನ್ನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರೋದ್ರಿಂದ ನಾನು ಸಂಪೂರ್ಣವಾಗಿ ಗುಣತ್ರಯಗಳ ಕಶ್ಮಲಗಳನ್ನು ಕಳೆದುಕೊಳ್ಳುತ್ತೇನೆ ಮತ್ತು ನನ್ನ ಅತ್ಯಂತ ಪ್ರೀತಿಯ ಪರಮ ಪ್ರಭುವಾದ ನಿನ್ನ ಮಹಿಮೆಗಳನ್ನು ಹಾಡಲು ಶಕ್ತನಾಗುತ್ತೇನೆ. ಬ್ರಹ್ಮದೇವ ಹಾಗೂ ಅವನ ಶಿಷ್ಯ ಪರಂಪರೆಯು ನಡೆದ ಹಾದಿಯಲ್ಲೇ ಹೆಜ್ಜೆ ಹಾಕಿ ನಿನ್ನ ಮಹಿಮೆಗಳನ್ನು ಕೊಂಡಾಡುತ್ತೇನೆ. ಈ ರೀತಿಯಲ್ಲಿ ಮಾಯೆಯ ಸಾಗರವನ್ನು ನಿಸ್ಸಂದೇಹವಾಗಿಯೂ ದಾಟುತ್ತೇನೆ. ಹರೇ ಕೃಷ್ಣ ಹರೇ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 19. ಶ್ಲೋಕ 19 ಅನುವಾದ. ನನ್ನ ಪ್ರಿಯ ನರಸಿಂಹದೇವನೇ, ಪರಮ ಪ್ರಭುವೆ, ದೇಹಾತ್ಮ ಭಾವನೆಯಿಂದಾಗಿ ಬದ್ಧಾತ್ಮರು ಅಲಕ್ಷಿತರಾಗಿದ್ದಾರೆ. ನಿನ್ನ ಪಾಲನೆ ಇಲ್ಲದೆ ತಮ್ಮ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ಏನೂ ಮಾಡಲಾಗದೆ ಇದ್ದಾರೆ. ಯಾವ ಪರಿಹಾರ ಕ್ರಮಗಳನ್ನು ಕೈಗೊಂಡರೂ ಬಹುಶಃ ಅವು ತಾತ್ಕಾಲಿಕವಾಗಿ ಲಾಭದಾಯಕವಾಗಿದ್ದರೂ ಖಂಡಿತವಾಗಿಯೂ ಅನಿತ್ಯವಾದವು. ನಿದರ್ಶನಕ್ಕೆ, ಒಬ್ಬ ತಂದೆ ತಾಯಿ ತಮ್ಮ ಮಗುವನ್ನು ನಿಜವಾಗಿಯೂ ರಕ್ಷಿಸಲಾರರು. ವೈದ್ಯನು ವಿವಿಧ ಚಿಕಿತ್ಸೆಗಳು ನರಳುತ್ತಿರುವ ರೋಗಿಗೆ ನಿಜವಾಗಿ ಸಾಂತ್ವನ ನೀಡಲಾರವು. ಸಾಗರದ ಮೇಲೆ ತೇಲುತ್ತಿರುವ ದೋಣಿ ಮುಳುಗುತ್ತಿರುವ ಮನುಷ್ಯನನ್ನು ನಿಜವಾಗಿ ರಕ್ಷಿಸಲಾರದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಹರೇ ಕೃಷ್ಣ ಮಾತಾಜಿ. ಹರೇ ನನ್ನ ಕೃಷ್ಣ. ಪ್ರೀತಿಯ ಪ್ರಭುವೆ, ಈ ಭೌತ ಜಗತ್ತಿನಲ್ಲಿ ಪ್ರತಿಯೊಬ್ಬನು ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಎಂಬ 3 ಪ್ರಾಕೃತಿಕ ಗುಣಗಳಿಂದ ಪ್ರಭಾವಿತನಾಗಿದ್ದಾನೆ. ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾದ ಬ್ರಹ್ಮನಿಂದ ಮೊದಲುಗೊಂಡ ಒಂದು ಸಣ್ಣ ಇರುವೆಯವರೆಗೂ ಪ್ರತಿಯೊಬ್ಬರು ಈ ಗುಣಗಳ ಪ್ರಭಾವದಲ್ಲೇ ವರ್ತಿಸುತ್ತಾರೆ. ಆದ್ದರಿಂದ ಈ ಜಗತ್ತಿನ ಎಲ್ಲರೂ ನಿನ್ನ ಶಕ್ತಿಯಿಂದ ಪ್ರಭಾವಿತರಾಗುತ್ತಾರೆ. ಅವರು ಮಾಡುವ ಕೆಲಸ, ಉದ್ದೇಶ, ಕೆಲಸ ಮಾಡುವ ಸ್ಥಳ, ಯಾವಾಗ ಕೆಲಸ ಮಾಡುತ್ತಾರೆ, ಏತಕ್ಕಾಗಿ ಮಾಡುತ್ತಾರೆ, ಅತಿಮವಾದದ್ದೆಂದು ಅವರು ಕೊಂಡಿರುವ ಬದುಕಿನ ಗುರಿ ಯಾವುದು ಮತ್ತು ಅದನ್ನು ಪಡೆಯಲು ಅವರು ಅನುಸರಿಸುವ ಕಾರ್ಯ ಪ್ರಕ್ರಿಯೆ, ಇವೆಲ್ಲವೂ ನಿನ್ನ ಶಕ್ತಿಯ ಅಭಿವ್ಯಕ್ತಿಯಲ್ಲದೆ ಬೇರೇನೂ ಅಲ್ಲ. ವಾಸ್ತವವಾಗಿ ಶಕ್ತಿಯು ಶಕ್ತನು ಸಂವಾದಿಯಾದ್ದರಿಂದ ಅವೆಲ್ಲವೂ ನಿನ್ನದೇ ಅಭಿವ್ಯಕ್ತಿಗಳಲ್ಲದೆ ಬೇರೇನೂ ಅಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 21. ಪ್ರಭುವೇ, ಪರಮೋನ್ನತ ಶಾಶ್ವತನೇ, ನಿನ್ನ ಬಹಿರಂಗ ಶಕ್ತಿಯ ಮೂಲಕವಾಗಿ ಕಾಲದಿಂದ ಪ್ರೇರಿತನಾಗಿ ನಿನ್ನ ಸ್ವ ಅಂಶವನ್ನೇ ವಿಸ್ತರಿಸಿ ಜೀವಿಗಳ ಸೂಕ್ಷ್ಮ ದೇಹಗಳನ್ನು ನಿನ್ನ ಸೃಷ್ಟಿಸಿದ್ದೀಯೇ. ಆದ್ದರಿಂದ ವೈದಿಕ ಕರ್ಮ ಕಾಂಡಗಳ ಆದೇಶಗಳಿಂದಲೂ 16 ದ್ರವ್ಯಗಳಿಂದಲೂ ಪೂರೈಕೆಗೊಳ್ಳಬೇಕಾದ ಅಸಂಖ್ಯಾತ ಕಾಮನೆಗಳ ವೈವಿಧ್ಯದಲ್ಲಿ ಮನಸ್ಸು ಜೀವಿಯನ್ನು ಬಂಧಿಸುತ್ತದೆ. ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯದೆ ಈ ತೊಡರಿನಿಂದ ಬಿಡಿಸಿಕೊಳ್ಳಲು ಯಾರಿಗೆ ಸಾಧ್ಯ? ಶ್ಲೋಕ 22. ಹರೇ ಕೃಷ್ಣ ಮಾತಾಜಿ. ನನ್ನ ಪ್ರೀತಿಯ ಪ್ರಭುವೆ, ಪರಮಾತ್ಮನೇ, 16 ಅಂಶಗಳಿಂದ ಕೂಡಿದ ಈ ಭೌತ ಜಗತ್ತನ್ನು ನೀನು ಸೃಷ್ಟಿ ಮಾಡಿದೀಯೇ. ಆದರೆ ನೀನು ಮಾತ್ರ ಅವುಗಳ ಭೌತ ಗುಣಗಳಿಗೆ ಅತೀತನಾಗಿದ್ದೀಯೇ. ಅಂದರೆ ಈ ಭೌತ ಗುಣಗಳು ನಿನ್ನ ಪೂರ್ಣ ಹತೋಟಿಯಲ್ಲಿವೆ. ಅವೆಂದಿಗೂ ನಿನ್ನನ್ನು ಜಯಿಸಲಾರವು. ಆದ್ದರಿಂದ ಕಾಲವು ನಿನ್ನ ಪ್ರತಿನಿಧಿಯಾಗಿದೆ. ಹೇ ನನ್ನ ಪರಮ ಪ್ರಭು, ಯಾರು ನಿನ್ನ ಜಯಿಸಲಾರರು. ನಾನಾದರೂ ಕಾಲಚಕ್ರದಡಿಗೆ ಸಿಕ್ಕಿಕೊಂಡು ಹರಿದು ಹೋಗುತ್ತಿದ್ದೇನೆ. ಆದ್ದರಿಂದ ಈಗ ನಿನಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಿದ್ದೇನೆ. ಕೃಪೆಯಿಟ್ಟು ನನ್ನನ್ನು ನಿನ್ನ ದಿವ್ಯ ಚರಣ ಕಮಲಗಳ ರಕ್ಷಣೆಯ ತೆಕ್ಕೆಗೆ ಸೇರಿಸಿಕೋ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಈ ಶ್ಲೋಕ 23 ಕೊನೆಯ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ನನ್ನ ಕೃಷ್ಣ. ಪ್ರೀತಿಯ ಸ್ವಾಮಿಯೇ, ಜನರು ಸಾಮಾನ್ಯವಾಗಿ ದೀರ್ಘ ಆಯುಷು, ಐಶ್ವರ್ಯ ಹಾಗೂ ಸುಖಗಳಿಗೋಸ್ಕರವಾಗಿ ಸ್ವರ್ಗ ಲೋಕಗಳಿಗೆ ಹೋಗಲು ಬಯಸುತ್ತಾರೆ. ಆದರೆ ನನ್ನ ತಂದೆಯ ಕಾರ್ಯಚಟುವಟಿಕೆಗಳ ಮೂಲಕವಾಗಿ ಇವೆಲ್ಲವನ್ನು ನಾನು ನೋಡಿಬಿಟ್ಟಿದ್ದೇನೆ. ನನ್ನ ತಂದೆಯು ಕುಪಿತನಾದಾಗ ವ್ಯಂಗ್ಯವಾಗಿ ನಕ್ಕಾಗ ಎದುರಿಗಿದ್ದ ದೇವತೆಗಳು ಅವನ ಹುಬ್ಬಿನ ಚಲನೆಯನ್ನು ನೋಡಿಯೇ ಹತರಾಗಿ ಬಿಡುತ್ತಿದ್ದರು. ಅಂತಹ ಶಕ್ತಿಶಾಲಿಯಾದ ನನ್ನ ತಂದೆಯನ್ನು ನೀನು ಒಂದು ಕ್ಷಣದಲ್ಲೇ ಸಂಹರಿಸಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ.
ಇವಾಗ 24ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣಂತೆ. ತಸ್ಮಾದಮೂಸ್ತನು ಭೃತಾ ಮಹಮಾ ಶಿಶೋ ಅಗ್ನ ಆಯುಶ್ರಿಯಂ ವಿಭವಮೈಂದ್ರಿಯ ಮಾವಿರಿಂಚ್ಯಾತ್ ನೇಚ್ಚಾಮಿತೆ ವಿಲುಲಿತಾನುರು ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜಭೃತ್ಯ ಪಾರ್ಶ್ವಂ. ತಸ್ಮಾದಮೂಸ್ತನು ಭೃತಾ ಮಹಮಾಶಿಶೋಗ್ನ ಆಯುಃ ಶ್ರಿಯಂ ವಿಭವಮೈಂದ್ರಿಯ ಮಾವಿರಿಂಚ್ಯಾತ್ ನೇಚ್ಚಾಮಿತೆ ವಿಲುಲಿತಾನುರುವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜಭೃತ್ಯ ಪಾರ್ಶ್ವಂ. ತಸ್ಮಾದಮೂಸ್ತನು ಭೃತಾ ಮಹಮಾಶಿಶೋಗ್ನ ಆಯುಶ್ರಿಯಂ ವಿಭವಮೈಂದ್ರಿಯ ಮಾವಿರಿಂಚ್ಯಾತ್ ನೇಚ್ಚಾಮಿತೆ ವಿಲುಲಿತಾನುರು ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಮೃತ್ಯುಪಾರ್ಶ್ವಂ. ಹರೇ ಕೃಷ್ಣ. ಒಂದ್ ಲೈನ್ ಹೇಳಿದ್ಮೇಲೆ ರಿಪೀಟ್ ಮಾಡಿ ಎಲ್ಲರೂ. ತಸ್ಮಾದಮೂಸ್ತನು ಭೃತಾ ಮಹಮಾಶಿಶೋಗ್ನ ತಸ್ಮಾದಮೂಸ್ತನು ಭೃತಾ ಮಹಮಾಶಿಶೋಗ್ನ ಆಯುಶ್ರಿಯಂ ವಿಭವಮೈಂದ್ರಿಯ ಮಾವಿರಿಂಚ್ಯಾತ್ ಆಯುಶ್ರಿಯಂ ವಿಭವಮೈಂದ್ರಿಯ ಮಾವಿರಿಂಚ್ಯಾತ್ ನೇಚ್ಚಾಮಿತೆ ವಿಲುಲಿತಾನುರ ವಿಕ್ರಮೇಣ ನೇಚ್ಚಾಮಿತೆ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ತಸ್ಮಾದಮೂಸ್ತನು ಭೃತಾ ಮಹಮಾಶಿಶೋಗ್ನ ತಸ್ಮಾದಮೂಸ್ತನು ಭೃತಾ ಮಹಮಾಶಿಶೋಗ್ನ ಆಯುಶ್ರಿಯಂ ವಿಭವಮೈಂದ್ರಿಯ ಮಾವಿರಿಂಚ್ಯಾತ್ ಆಯುಶ್ರಿಯಂ ವಿಭವಮೈಂದ್ರಿಯ ಮಾವಿರಿಂಚ್ಯಾತ್ ನೇಚ್ಚಾಮಿತೆ ವಿಲುಲಿತಾನುರು ವಿಕ್ರಮೇಣ ನೇಚ್ಚಾಮಿತೆ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ಹರೇ ಕೃಷ್ಣ. ಯಾರಾದ್ರೂ ಇಬ್ರು ಓದಿ, ಮಾತಾಜಿ ಅಥವಾ ಪ್ರಭುಜಿಗಳು. ಎಲ್ಲಮ್ಮಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 24. ತಸ್ಮಾದಮೂಸ್ತನು ಭೃತೋ ಮಹಿಮಾಶಿಶೋಗ್ನ ಆಯುಶ್ರಿಯಂ ವಿಭವಮೈಂದ್ರಿಯಾಮವಿರಂಚ್ಯಾತ್ ನೇಚ್ಚಾಮಿತೆ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಮೃತ್ಯುಪಾರ್ಶ್ವಂ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ತಸ್ಮಾದಮುಸ್ತನು ಭೃತಾಮಹ ಶಿಶೋಜ್ಞ ಆಯುಶ್ರಿಯಂ ವಿಭವಮೈಂದ್ರಿಯಾಮ ವಿರಿಂಚ್ಯಾತ್ ನೈಚ್ಛಾಮಿತೆ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯನ ಮಾಂ ನಿಭೃತ್ಯ ಪಾರ್ಶ್ವಂ ನಿಜ ಭೃತ್ಯ ಪಾರ್ಶ್ವಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಸ್ಮಾತ್ ಆದ್ದರಿಂದ ಅಮುಹು ಆ ಎಲ್ಲ ಐಶ್ವರ್ಯ ತನು ಭೃತ್ಯಂ ಲೌಕಿಕ ಶರೀರವನ್ನು ಹೊಂದಿರುವ ಎಲ್ಲ ಜೀವಿಗಳ ಅಹಂ ನಾನು ಆಶಿತ ಆಜ್ಞಾ ಅಂತಹ ಭೋಗಗಳ ಫಲವನ್ನು ಚೆನ್ನಾಗಿ ತಿಳಿದಿರುವ ಆಯು ದೀರ್ಘಾಯುಷು ಶ್ರಿಯಂ ಲೌಕಿಕ ಸಂಪತ್ತು ವಿಭವಂ ಪ್ರಭಾವ ಮತ್ತು ವೈಭವಗಳು ಐಂದ್ರಿಯಂ ಇಂದ್ರಿಯ ತೃಪ್ತಿಗಾಗಿ ಇರುವವು ಅವಿರಿಂಚಿತ್ ಬ್ರಹ್ಮನಿಂದ ಹಿಡಿದು ಸಣ್ಣ ಇರುವೆಯವರೆಗೂ ನಾ ಇಚ್ಛಾಮಿ ನಾನು ಬಯಸುವುದಿಲ್ಲ ತೇ ನಿನ್ನಿಂದ ವಿಲುಲಿತಾನ್ ನಾಶಗೊಳಿಸಲ್ಪಟ್ಟ ಉದು ವಿಕ್ರಮಣ ಬಹು ಶಕ್ತಿಶಾಲಿಯಾದ ಕಾಲ ತತ್ವಕ್ಕೆ ಒಡೆಯನಾದ ಉಪನಯನ ಕರೆದುಕೋ ಮಾಂ ನನ್ನನ್ನು ನಿಜ ಭೃತ್ಯ ಪಾರ್ಶ್ವಂ
ನಿನ್ನ ಭಕ್ತನನ್ನು ನಿನ್ನ ವಿಧೇಯ ಸೇವಕನ ಒಡನಾಟಕ್ಕೆ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವತ್ತಿನ ಈ ಅನುವಾದ ಮತ್ತೆ ಭಾವಾರ್ಥಕ್ಕೆ ಹೋಗ್ಲಿಕ್ಕಿನ ಮುಂಚೆ ಸೊ ಎಲ್ಲರೂ ನೀವು ಜಸ್ಟ್ ಶೇರ್ ಮಾಡ್ಕೊಳ್ಳಿ, ನೀವು ಬೆಳಗ್ಗೆ ನೀವು ಹೇಗೆ ಪ್ರಾರ್ಥನೆಯನ್ನ ಮಾಡ್ತೀರಾ ಭಗವಂತನಿಗೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ನೀವೇನನ್ನ ಕೇಳ್ಕೋತೀರಾ? ಹರೇ ಕೃಷ್ಣ. ನಮ್ಮ ಕೃಷ್ಣ ಭಕ್ತಿಯಲ್ಲಿ ಮುಂದುವರ್ಸು ಅಂತ ಕೇಳ್ಕೊತೀವಿ ಮಾತಾಜಿ. ಓಕೆ ಮಾತಾಜಿ, ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಭಕ್ತಿ ಸೇವೆ ಮಾಡೋಕೆ ನನ್ಗೆ ಹೆಚ್ಚು ಶಕ್ತಿ ಕೊಡು ಭಗವಂತ ಅಂತ ಕೇಳ್ಕೊತೀವಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು. ಮತ್ತೆ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಹೇಳಿ ಭಕ್ತಿ ಸೇವೆ ಸ್ಮರಣ ಶಕ್ತಿ ಜ್ಞಾನ ಕೊಡು. ಭಗವದ್ಗೀತೆ ಭಾಗವತಂ ಪ್ರಭುಪಾದ ಬರೆದು ಅದನ್ನ ಜೀವನದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳ್ಕೊತೀವಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಕೇಳ್ಕೊತೀರಾ? ಬೇರೆ ತರ ಏನಾದ್ರು ಕೇಳ್ಕೊತಾ ಇದ್ದೀರಾ? ಹರೇ ಕೃಷ್ಣ. ಎಲ್ಲರೂ ಭಕ್ತಿ ಬಗ್ಗೆನೇ ಕೇಳ್ಕೊತಾ ಇದ್ದಾರೆ, ಬೇರೆ ಇನ್ನೇನಾದ್ರೂ? ಹರೇ ಕೃಷ್ಣ. ಭಕ್ತರ ಸಂಘ ಕೊಡು, ಎಲ್ಲರನ್ನ ಚೆನ್ನಾಗಿಟ್ಟಿರು, ಆಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿ ಅಂತ ಸ್ವಲ್ಪ ಕೇಳ್ಕೊಂತೀನಿ ಮಾತಾಜಿ. ಓಕೆ, ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲ ಈಜಿ ಇದೆ. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಏನಂದ್ರೆ ನಿಮ್ನ ಸೇವೆಯನ್ನ ಮಾಡೋಷ್ಟು ಶಕ್ತಿ ಕೊಡು ಭಗವಂತ ನಮ್ಗೆ. ಇದೆಲ್ಲೂ ಇವ್ರೆಲ್ಲರೂ ಹೇಳಿದ್ದೇನೆ ನಾವು ಕೇಳ್ಕೊತೀವಿ ಅಷ್ಟೇನೆ ಮಾತಾಡಿ. ಶಕ್ತಿ Okay, ಇರ್ಬೇಕಲ್ವಾ ಮಾತಾಡಿ. ಮೊದಲನೇದಾಗಿ. ಹಾ. ಆಮೇಲೆ ಯಾವಾಗ್ಲೂ ಅದೇ ತರ ಸ್ಮರಣೆ ಜ್ಞಾನ ಅದು ಕಂಟಿನ್ಯೂ ಆಗ್ಬೇಕಲ್ವಾ. ಒಂದ್ ಸ್ವಲ್ಪ ದಿನ ಮಾಡೋದು, ಒಂದ್ ಸ್ವಲ್ಪ ದಿನ ಇದ್ ಮಾಡ್ಕೊಳ್ಳೋದು, ಮನಸ್ಸಿನಲ್ಲಿ ಒಂದು ಸ್ಟೆಬಿಲಿಟಿ ಬರ್ಲಿ, ಒಂದು ಚಾಂಟಿಂಗ್ ಆಗ್ಲಿ, ಆ ಒಂದು ಸ್ಮರಣೆ ಆಗ್ಲಿ ಯಾವಾಗ್ಲೂ ಮಾಡ್ತಾ ಇರ್ಬೇಕಲ್ವಾ. ಅಡೆಯಲ್ಲೂ ಕಣಕಣವಾಗಿ ಹಾಗೆ ಇರ್ಲಿ, ಆ ಭಕ್ತಿ ಎಲ್ಲೂ ಹೋಗದೆ ಇರ್ಲಿ. ಆಮೇಲೆ ಅಕಸ್ಮಾತ್ ಬೇರೆ ದೇವಸ್ಥಾನಗಳಿಗೆ ಏನಾದ್ರು ಹೋದ್ರೆ ಅಲ್ಲೂ ಕೇಳ್ಕೊಳ್ತೀವಿ ಕೃಷ್ಣನ್ ಭಕ್ತಿ ಹೆಚ್ಚಾಗ್ಲಿ ನಮ್ಗೆ ಅಂತ ಹೇಳ್ಬಿಟ್ಟು. ಓಕೆ, ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇವಾಗ ನೋಡೋಣಂತೆ ನಮ್ಗೆ ಪ್ರಹ್ಲಾದ ಮಹಾರಾಜನ ಪ್ರಾರ್ಥನೆಯಿಂದ ಏನಾದ್ರೂ ವಿಷಯ ಗೊತ್ತಾಗುತ್ತಾ, ಏನಾದ್ರೂ ಬೇರೆ ತರ ನಮ್ಗೆ ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೆ ಈ ಒಂದು ಶ್ಲೋಕ ನಮ್ಗೆ ಸಹಾಯ ಮಾಡುತ್ತಾ ಅಂತ ನೋಡೋಣಂತೆ. ಇಲ್ಲಿ ಅನುವಾದ ಮತ್ತೆ ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ನನ್ನ ಪ್ರಿಯ ಪ್ರಭುವೆ, ಬ್ರಹ್ಮನಿಂದ ಮೊದಲುಗೊಂಡು ಅತಿ ಸಣ್ಣ ಇರುವೆವರೆಗೆ ಸಮಸ್ತ ಜೀವಿಗಳು ಅನುಭವಿಸುವ ಐಶ್ವರ್ಯ, ಯೋಗಶಕ್ತಿ, ದೀರ್ಘಾಯಸ್ಸು ಹಾಗೂ ಇತರ ಭೌತ ಸುಖಗಳನ್ನು ಕುರಿತು ನನಗೆ ಸಂಪೂರ್ಣ ಅನುಭವವಿದೆ. ಮಹಾ ಸಮರ್ಥವಾದ ಕಾಲವಾಗಿ ನೀನು ಅವೆಲ್ಲವನ್ನ ನಾಶ ಮಾಡುವೆ. ಆದ್ದರಿಂದ ನನ್ನದೇ ಅನುಭವದಿಂದಾಗಿ ನಾನು ಅವುಗಳನ್ನು ಪಡೆಯ ಬಯಸುವುದಿಲ್ಲ. ನನ್ನ ಪ್ರೀತಿಯ ಸ್ವಾಮಿಯೇ, ನಿನ್ನ ಶುದ್ಧ ಭಕ್ತರ ಸಂಪರ್ಕದಲ್ಲಿ ನಾನು ಸದಾ ಇರುವಂತೆ ಮಾಡು. ನಾನು ದಾಸನಾಗಿ ಭಕ್ತನಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡುವಂತಾಗಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನನ್ನ ಕೇಳ್ಕೊತಾ ಇದ್ದಾರೆ? ಶುದ್ಧ ಭಕ್ತರ ಸಂಪರ್ಕ. ಶುದ್ಧ ಭಕ್ತರ ಸಂಪರ್ಕ ಅಲ್ವಾ? ಶುದ್ಧ ದಾಸನಾಗಿ ಭಕ್ತರ ಭಕ್ತನಿಗೆ ಯಾರಿಗಾದ್ರೂ ಏನಾದ್ರು ಜ್ಞಾಪಕ ಬರ್ತಾ ಇದೆಯಾ? ಹೌದು ಗೀತಾ ಮಾತಾಜಿ, ಕರೆಕ್ಟ್ ಆಗಿ ಕಂಡುಹಿಡಿದಿದ್ದೀರಾ ನೀವು. ಶುದ್ಧ ಭಕ್ತರ ಸಂಪರ್ಕದಲ್ಲಿ ಸದಾ ಅಂತ ಹೇಳ್ತಾ ಇದ್ದಾರೆ, ಸದಾ ಇರುವಂತೆ ಮಾಡುವಂತ ಅಲ್ವಾ? ಸೊ ಇವಾಗ ನಾವು ಲೆವೆಲ್ 1 ಅಲ್ಲಿ, ಸೊ ನೀವು ಯಾರ ಬಗ್ಗೆನಾದ್ರೂ ನೀವು ಕೇಳಿದ್ರ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಇಲ್ದಲೆ ಅವರು ಸಹ ಭಕ್ತಿನೇ ಮಾಡ್ತಾ ಇದ್ರು, ಆದ್ರೆ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಇರ್ಲಿಲ್ಲ. ಅವಾಗ ಏನಾಯ್ತು ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಜ್ಞಾಪಕ ಬಂತ ಆ ಪ್ರಸಂಗ? ಭರತ ಮಹಾರಾಜ ಅಲ್ವಾ? ಅವ್ರ ಪಾಪ ಏನ್ ಮಾಡ್ತಾ ಇದ್ರು? ಅವ್ರು ಅಲ್ಲಿ ಏನಾದ್ರು ಒಂದು ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವ್ರ ಕಾಡಿಗೆ ಅಲ್ವಾ, ಭಕ್ತಿ ಮಾಡ್ಬೇಕಂತಾನೆ ಹೋದ್ರು. ಎಲ್ಲವನ್ನ ತೊರೆದು ಹೋದ್ರು ಅಲ್ವಾ. ಅವ್ರ ಹತ್ರ ಎಲ್ಲಾ ಇತ್ತು, ಒಂದು ರಾಜನಿಗೆ ಏನೆಲ್ಲ ಇರ್ಬೇಕು ಅವೆಲ್ಲನೂ ಸಹ ಅವ್ರ ಹತ್ರ ಇತ್ತು, ಸಕಲ ಸಂಪತ್ತುಗಳು, ಸಕಲ ಭೋಗಗಳು ಸಹ ಇತ್ತು. ಆದ್ರೂ ಅವೆಲ್ಲವನ್ನ ತ್ಯಜಿಸಿ ಅವ್ರು ಭಕ್ತಿ ಮಾಡ್ಬೇಕಂತಾನೆ ಹೋದ್ರು. ಆದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು? ಅವ್ರು ಏಕಾಂಗಿ ಆಗಿದ್ರು, ಯಾರು ಅವ್ರಿಗೆ ಜೊತೆಯಲ್ಲಿ ಇರ್ಲಿಲ್ಲ ಅಲ್ವಾ. ಗುರುಗಳು ಇರ್ಲಿಲ್ಲ ಅವ್ರಿಗೆ ಒಂದು ಸಲಹೆಗಳನ್ನ ಕೊಡ್ಲಿಕ್ಕೆ, ಮತ್ತೆ ಅಲ್ಲಿ ಭಕ್ತರು ಸಹ ಇರ್ಲಿಲ್ಲ. ಏನಾಯ್ತು ಅವ್ರಿಗೆ? ಅವ್ರ ಜಿಂಕೆಗೆ ಮೋಹಕ್ಕೆ ಒಳಗಾಗೋ ತರ ಆಯ್ತು ಅಲ್ವಾ. ಸೊ ಅದಕ್ಕೆ ಇದು ತುಂಬಾ ಮುಖ್ಯ. ಶುದ್ಧ ಭಕ್ತರ ಸಂಪರ್ಕದಲ್ಲಿ ಇದ್ರೆ ಏನಾಗುತ್ತೆ, ನಾವು ನಮ್ಮ ಮನಸ್ಸು ಯಾವಾಗ್ಲೂ ಚಂಚಲವಾಗ್ತಿರುತ್ತೆ. ನಾವ್ ಇಷ್ಟು ವರ್ಷಗಳ ಕಾಲ ಭಕ್ತಿಲಿ ಇದ್ರೂ ಸಹ ಮತ್ತೇನು ಸಹ ನಮ್ಗೆ ಮಾಯೆಗೆ ನಾವು ಹೋಗ್ತಾ ಇರ್ತೀವಿ. ನಾವು ಒಂದು ಕ್ಷಣ ಸಾಕು ಮಾಯೆಗೆ, ಒಂದು ಕ್ಷಣ ಸಿಕ್ಕಿದ್ರು ಸಹ ಮಾಯೆ ನಮ್ಮನ್ನ ಆವರಿಸ್ಕೊಂಡ್ಬಿಡ್ತಾಳೆ ಅಲ್ವಾ. ಸೊ ಆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ಯಾವಾಗ್ಲೂ ಭಕ್ತರ ಸಂಪರ್ಕದಲ್ಲಿ ಏನ್ ಮಾಡ್ತಾರೆ, ಅವ್ರು ನಮ್ಮನ್ನ ಯಾವಾಗ್ಲೂ ಸಹ ಭಕ್ತಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ ಅವರು ಅಲ್ವಾ. ಸೊ ಇವಾಗ ನಾನು ಚಾಂಟ್ ಮಾಡ್ಬೇಕಾದ್ರೆ ನಾನು ತಪ್ಪು ಚಾಂಟ್ ಮಾಡ್ತಿದ್ರೆ ಅವ್ರು ನನಗೆ ಅಡ್ವೈಸ್ ಮಾಡ್ತಾರೆ, ನೀನು ತಪ್ಪು ಚಾಂಟ್ ಮಾಡ್ತಾ ಇದೀಯಾ, ಎಗರಿಸ್ತಾ ಇದೀಯಾ, ಅಥವಾ ಬೀಡ್ಸ್ ನ ನೀನು ಜಂಪ್ ಮಾಡ್ಕೊಂಡು ಹೋಗ್ತಾ ಇದೀಯಾ, ಅಥವಾ ನಾವ್ ಇವಾಗ ಏಕಾದಶಿ ವ್ರತ ಮಾಡಿಲ್ಲ ಅಂತಂದ್ರೆ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ಹೇಳ್ತಾರೆ ಅಲ್ವಾ. ಭಗವದ್ಗೀತೆ ಭಾಗವತಕ್ಕೆ ನನ್ನ ಕೈಲಿ ಆಗಲ್ಲಪ್ಪ, ಇದೆಲ್ಲ ಬರೀಲಿಕ್ಕೆ ಆಗೋದಿಲ್ಲ, ನಾನು ಇದೆಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಏನು ಮಾಡ್ಬೇಡ, ಬಂದು ಕುತ್ಕೋ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಹೇಳ್ತಾರೆ ಅಲ್ವಾ. ಸೊ ನಮ್ಗೆ ಯಾವಾಗ್ಲೂ ಪ್ರಭುಪಾದರು ಅವರು ಏನ್ ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತಾರೆ. ಸೊ ನಮ್ಗೆ ಭಕ್ತರ ಸಂಘ ಅಂದ್ರೆ ಯಾವ ತರ ಅಂತಂದ್ರೆ, ಇವಾಗ ನಮ್ ಇಂಡಿಯನ್ ಟ್ರೈನ್ಸ್ ನೋಡಿದೀರಾ ಅಲ್ವಾ. ಸೊ ಎಷ್ಟು ರಶ್ ಇರುತ್ತೆ ಅಲ್ವಾ. ನಾವ್ ಏನು ಮಾಡೋದ್ ಬೇಡ, ಬಾಗ್ಲ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ರೆ ಸಾಕು, ಏನಾಗತ್ತೆ, ಎಲ್ಲರೂ ನಮ್ಮನ್ನ
ಏನು ತಳ್ಬಿಟ್ಟು ಒಳಗಡೆ ಹೋಗೋ ತರ ಮಾಡ್ಬಿಡ್ತಾರೆ. ಅದೇ ತರ ನಾವು ಹೊರಗಡೆ ಬರ್ಬೇಕಾದ್ರೆ ನಾವೇನು ಪ್ರತ್ಯೇಕವಾಗಿ ಪ್ರಯತ್ನ ಮಾಡೋದೇನ್ ಬೇಡ ಅಲ್ವಾ, ಬಾಗ್ಲತ್ರ ಹೋಗಿ ನಿಂತ್ಕೊಂಡ್ರೆ ಸಾಕು, ಅವ್ರು ನಮ್ಮನ್ನ ತಳ್ಬಿಡ್ತಾರೆ. ಸೊ ಅದೇ ತರನೇ ಶುದ್ಧ ಭಕ್ತರ ಸಂಪರ್ಕದಲ್ಲಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಮತ್ತೆ ಅದೇ ತರ ಏನ್ ಹೇಳ್ತಾರೆ ಆಚಾರ್ಯರು, ನಾವು ಶುದ್ಧ ಭಕ್ತರ ಸಂಪರ್ಕದಲ್ಲಿ ಇಲ್ಲ ಅಂತಂದ್ರೆ ಫಸ್ಟ್ ನಮ್ಮಿಂದ ದೂರ ಆಗೋದು ಪ್ರಸಾದ ಅಂತೆ. ಸೊ ಪ್ರಸಾದ ನಮ್ಗೆ ಸಿಗೋದಿಲ್ಲ, ಪ್ರಸಾದ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ವಾ. ಇವಾಗ ನಾವು ನೋಡಿರ್ಬೋದು, ಇವಾಗ ನಾವೇನಾದ್ರೂ ನಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಕೃಷ್ಣ ಭಕ್ತರು ಇಲ್ಲ, ನಾವು ಮಾತ್ರನೇ ಕೃಷ್ಣ ಪ್ರಜ್ಞೆ ಮಾಡ್ತಿದೀವಿ ಅಂತಂದ್ರೆ ಅವ್ರ ಜೊತೆ ಇವಾಗ ಹೊರಗಡೆ ಹೋದಾಗ ನಮ್ಗೆ ಫಸ್ಟ್ ನಮ್ಗೆ ಏನು ಸಿಗೋದೆಲ್ಲ ಇರೋದು ಅಂತಂದ್ರೆ ಕೃಷ್ಣ ಪ್ರಸಾದ ಅಲ್ವಾ. ಇವಾಗ ಭಕ್ತರ ಸಂಘ ಇದ್ರೆ ಹೇಗಾದ್ರೂ ಮಾಡ್ಕೊಂಡು ನಾವು ಒಂದು ಇಸ್ಕಾನ್ ದೇವಸ್ಥಾನಕ್ಕೋ ಅಥವಾ ಇನ್ನೇಗೋ ಒಂದು ನಾವು ಆ ಒಂದು ಪ್ರಸಾದವನ್ನು ಪಡ್ಕೊಳ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಸದಾ ಇರುವಂತೆ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇನ್ನೂ ಒಂದ್ ಏನ್ ಹೇಳ್ತಾ ಇದಾರೆ, ಹರೇ ಕೃಷ್ಣ, ಇನ್ನೊಂದ್ ಏನ್ ಹೇಳ್ತಾ ಇದಾರೆ ಇಲ್ಲಿ, ಅವನಿಗೆ ದಾಸನ ಭಕ್ತನಿಗೆ ಸೇವೆ ಮಾಡ್ಬೇಕು ಅಂತ, ಪ್ರಾಮಾಣಿಕವಾಗಿ ಸೇವೆ ಮಾಡ್ಬೇಕು ಅಲ್ವಾ. ಸೊ ನಾವು ಯಾರಿಗೆ ಸೇವೆಯನ್ನ ಮಾಡ್ಬೇಕು, ಶುದ್ಧ ಭಕ್ತನಿಗೆ ನಾವು ಸೇವೆಯನ್ನ ಮಾಡ್ಬೇಕು. ಡೈರೆಕ್ಟ್ ಆಗಿ ನಾವು ಕೃಷ್ಣನಿಗೆ ಸೇವೆಯನ್ನ ಮಾಡೋದಿಲ್ಲ ಅಲ್ವಾ. ನಮ್ಮ ಗುರು ಪರಂಪರೆಯಲ್ಲಿ ಹೇಗೆ ನಮ್ಗೆ ಕೃಷ್ಣನಿಗೆ ಅದು ಸೇವೆ ಹೋಗಿ ರೀಚ್ ಆಗತ್ತೆ, ನಮ್ಗೆ ಇವಾಗ ಹೇಗೆ ಇವಾಗ ನೈವೇದ್ಯವನ್ನ ಅರ್ಪಿಸ್ಲಿಕ್ಕೆ ಹೇಳಿದ್ದಾರೆ ಆಚಾರ್ಯರ ಗುರು ಪ್ರತಿನಿಧಿ ಆಚಾರ್ಯರಿಂದ ಅಲ್ವಾ. ಸೊ ನಾವು ನಮ್ಮ ಏನು ದೀಕ್ಷೆನ ಕೊಟ್ಟಿರುವಂತ ಗುರುಗಳಿಗೆ ನಾವು ಅರ್ಪಿಸ್ಬೇಕು, ಅವರು ಅವರ ಗುರುಗಳಿಗೆ ಅರ್ಪಿಸ್ತಾರೆ, ಅವರು ಅವರ ಗುರುಗಳಿಗೆ ಅರ್ಪಿಸ್ತಾರೆ. ಇದೇ ತರ ಅದು ಗುರು ಪರಂಪರೆಯಲ್ಲಿ ಅದು ಯಾರಿಗೆ ಹೋಗುತ್ತೆ, ಅದು ಕೃಷ್ಣನಿಗೆ ಹೋಗಿ ತಲುಪುತ್ತೆ. ನಾವು ಡೈರೆಕ್ಟ್ ಆಗಿ ಕೃಷ್ಣನಿಗೆ ಕೊಡುವಂತ ಅರ್ಹತೆ ನಮ್ಗಿಲ್ಲ ಅಲ್ವಾ. ಕೃಷ್ಣನಿಗೆ ನಾವು ಯಾವುದೇ ಒಂದು ಪ್ರಸಾದವನ್ನ ಕೊಡೋ ಅರ್ಹತೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಗುರು ಪರಂಪರೆ ಮೂಲಕನೇ ನಾವು ಕೃಷ್ಣನಿಗೆ ಅದನ್ನ ತಲುಪೋ ತರ ಮಾಡ್ಬೇಕು. ಅದೇ ತರನೇ ನಮ್ಗೆ ಕೃಪಾ ಕಟಾಕ್ಷ ಹೇಗೆ ಬರುತ್ತೆ, ಕೃಷ್ಣನ ಕೃಪಾ ಕಟಾಕ್ಷ ನಮ್ಗೆ ಹೇಗೆ ಸಿಗುತ್ತೆ, ಗುರು ಪರಂಪರೆಯಿಂದ. ಅದನ್ನು ಸಹ ಗುರು ಪರಂಪರೆಯಲ್ಲೇ ಬರುತ್ತೆ ಅಲ್ವಾ. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ನಾನು ಕೃಷ್ಣನಿಗೆ ನಾನು ದಾಸನ ಆಗ್ತೀನಿ ಅಂತಂದ್ರೆ ಇವಾಗ ಅದು ಸಾಧ್ಯ ಇಲ್ಲ ಅಲ್ವಾ, ನಮ್ಗೆ ಅರ್ಹತೆನೂ ಇಲ್ಲ. ಅದಕ್ಕೆ ನಾವ್ ಏನನ್ನ ಕೇಳ್ಕೋಬೇಕು ಅಂತ ನಮ್ಗೆ ಆಚಾರ್ಯ ಹೇಳ್ಕೊಟ್ಟಿದ್ದಾರೆ, ಶುದ್ಧ ಭಕ್ತ ದಾಸನಾಗಿ ಭಕ್ತನಿಗೆ ಸೇವೆ ಮಾಡ್ಬೇಕು. ದಾಸಾನು 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 ದಾಸ ಅಲ್ವಾ. ಗೋಪಿ ಬರ್ತೂರ್ ಕಮಲ ದಾಸಾನು ದಾಸಾನು ದಾಸ ಅಲ್ವಾ. ಸೊ ನಾವು ಒಂದು ಶುದ್ಧ ಭಕ್ತನಿಗೆ ದಾಸಾನು 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 ದಾಸನಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ನಮ್ಮ ಗುರು ಪರಂಪರ ಅಲ್ವಾ. ಸೊ ಅದು ನಾವು ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಏನನ್ನ ಕಲ್ತ್ಕೊಳ್ಳಿಕ್ಕೆ ಹೊರಟಿದೀವಿ ನಾವು, ಹರೇ ಕೃಷ್ಣ, ಏನನ್ನ ಕಲ್ತ್ಕೊಳ್ಳಿಕ್ಕೆ ಹೊರಟಿದೀವಿ ನಾವು, ಯಾಕೆ ಇಷ್ಟೊಂದು ಸಮಯವನ್ನ ನಾವ್ ಇವಾಗ ಕೃಷ್ಣ ಪ್ರಜ್ಞೆಗೆ ಕೊಟ್ಟಿದೀವಿ, ಏನನ್ನ ಕಲ್ತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದೀವಿ. ಇವಾಗ ನಾವು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದೀವಿ ಅಲ್ವಾ. ನಮ್ಮ ಮಕ್ಳು ಇವಾಗ ಸ್ಕೂಲಿಗೆ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ 5 ಗಂಟೆಗೆ ಬರ್ತಾರೆ. ಆತರ 1 ವರ್ಷಗಳ ಕಾಲ ಹೋಗ್ತಾರೆ. ಯಾಕೆ ಅಂತಂದ್ರೆ ಅವರು ಚೆನ್ನಾಗಿರೋ ಒಂದು ಕೆಲ್ಸಕ್ಕೆ ಹೋಗಿ ಅವ್ರು ಚೆನ್ನಾಗಿ ಕೈ ತುಂಬಾ ಸಂಪಾದನೆ ಮಾಡ್ಕೊಂಡ್ ಬರ್ಲಿ, ಅಥವಾ ಯಾವ್ದೋ ಒಂದು ವ್ಯಾಪಾರ ಮಾಡಿದಾಗ್ಲೂ ಸಹ ಅವ್ರಿಗೆ ಜ್ಞಾನ ಇರ್ಲಿ, ಚೆನ್ನಾಗಿ ಹಣ ಸಂಪಾದನೆ ಮಾಡ್ಲಿ, ಅವ್ರು ಹೆಚ್ಚು ಹೆಚ್ಚು ಇಂದ್ರಿಯ ಭೋಗವನ್ನ ಅನುಭವಿಸ್ಲಿ ಅಂತ ಒಂದು ಇಚ್ಛೆ ಇದೆ ಅಲ್ವಾ. ಈಗ ಹೌದು, ನಾವೆಲ್ಲ ಯಾಕೆ ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದು ಇಷ್ಟೊಂದು ಸಮಯವನ್ನ ನಾವ್ ಇವಾಗ ಇಲ್ಲಿಗೆ ಕೊಡ್ತಾ ಇದೀವಿ, ಭಗವಂತನ ಗುಣರೂಪ ಲೀಲೆಗಳನ್ನು ತಿಳ್ಕೊಳ್ತಾ ಇದೀವಿ. ಮತ್ತೆ ಇವೆಲ್ಲ ತಿಳ್ಕೊಂಡು ನಾವು ಭಕ್ತಿಯಲ್ಲಿ ಬಂದಾಗ ನಾವು ಮತ್ತಿರಿಗೆ ಭಗವದ್ಧಾಮಕ್ಕೆ ಹೋಗ್ಬೇಕು. ಈಗ್ಲೇ ಹೋಗಲ್ಲ, ಬಟ್ ಅದು ಪ್ರಾಕ್ಟೀಸ್ ಅದ್ ಏನಂತೀವಲ್ಲ ಆತರ ಭಕ್ತರ ಸಂಘ ಮಾಡಿ ಬರುತ್ತೆ. ಅದಕ್ಕೆ ಗುಣಲೀಲ ಅವೆಲ್ಲ ನಾವು ತಿಳ್ಕೊಂತೀವಿ. ಸರಿ ತಪ್ಪ ಗೊತ್ತಿಲ್ಲ. ಹರೇ ಕೃಷ್ಣ. ಸರಿ ಇದೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ, ನಾವೇನನ್ನ ಕಲ್ತ್ಕೊಳ್ಲಿಕ್ಕೆ ಹೊರಟಿದೀವಿ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ? ದಾಸಾನುದಾಸರಾಗಿ ಸೇವೆ ಮಾಡೋದು ಹೇಗೆ ಅನ್ನೋದನ್ನ ಕಲಿಯೋದಕ್ಕೆ ಹೊರಟಿದೀವಿ ಅಲ್ವಾ. ದಾಸರಾಗ್ಲಿಕ್ಕೆ ಹೊರಟಿದೀವಿ ನೋಡಿ. ಯಾರಾದ್ರೂ ಹೇಳಿದ್ರೆ ಏನಕ್ಕೆ ಹೋಗ್ತಿದೆ ನೀನ್ ಕೃಷ್ಣ ಪ್ರಜ್ಞೆಗೆ ಏನಕ್ಕೆ, ನಾನ್ ಸೇವಕನಾಗ್ಬೇಕು ಅದಕ್ಕೋಸ್ಕರ ಅದಕ್ಕೆ ಟ್ರೈನಿಂಗ್ ಕಲ್ತ್ಕೊಳ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಏನಂತಾರೆ ಅವರು? ಬೇರೆಯವರು ಕೇಳಿಸ್ಕೊಂಡ್ರೆ ಏನ್ ಹೇಳ್ತಾರೆ? ಒಪ್ಕೊಳಕ್ ಯಾರು ರೆಡಿ ಇರಲ್ಲ ಅಲ್ವಾ, ನಗ್ತಾರೆ. ಏನು ಸೇವಕನಾಗಿಕ್ಕೆ ಹೋಗ್ಲಿಕ್ಕೆ ನೀನ್ ಇಷ್ಟೊಂದು ಸಮಯವನ್ನ ಕೊಡ್ತಾ ಇದೀಯಾ, ನೀನ್ ಬಾಸ್ ಆಗ್ಬೇಕು, ಎಲ್ಲರನ್ನು ಸಹ ನಿನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು, ನೀನು ಕೈ ಏನೋ ಒಂದು ಬೆರಳಲ್ಲೇ ಎಲ್ಲರನ್ನೂ ಸಹ ಕುಣಿಸೋ ತರ ನೀನ್ ಆಗ್ಬೇಕು, ಅಂತಹ ಒಂದು ಹಂತಕ್ ಬರ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾವ್ ನಮ್ಮ ಮಕ್ಕಳನ್ನ ಎಷ್ಟು ಟ್ರೈನಿಂಗ್ ಕೊಡ್ತೀವಿ, ಎಷ್ಟೊಂದು ವರ್ಕ್ಶಾಪ್ಗೆ ಕಳಿಸ್ತೀವಿ ಅಲ್ವಾ, ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸ್ಕೊಳ್ಳಿ ಅಂತ. ನಾವ್ ಇವಾಗ ಇಲ್ಲೇನ್ ಕಲ್ತ್ಕೊಳ್ಲಿಕ್ಕೆ ಬಂದಿದೀವಿ? ಸೇವೆ ಮಾಡೋದು ಹೇಗೆ, ಸೇವಕನಾಗೋದು ಹೇಗೆ, ದಾಸನಾಗೋದು. ಯಾಕಂದ್ರೆ ಅದು ನಮ್ಮ ಶಾಶ್ವತ ಸ್ಥಾನ ಅಲ್ವಾ. ನಾವಿವಾಗ ಅಲ್ಲಿ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಿದೀವಿ, ಅಲ್ಲಿ ಹೋಗಿ ಮಾಡೋದಾದ್ರೂ ಏನು ಅಲ್ವಾ. ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ಬೇಕು, ಅದಕ್ಕೆ ನಮ್ಗೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದಾರೆ ಅಲ್ವಾ. ನಾವ್ ಇಲ್ಲಿ ಏನ್ ಮಾಡ್ತೀವೋ ಅದನ್ನೇ ಅಲ್ಲಿ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೇನೆ ಅಲ್ಲೂ ಅಷ್ಟೇ ಡೈರೆಕ್ಟ್ ಆಗಿ ನಮ್ಗೆ ಕೃಷ್ಣನಿಗೆ ಸೇವೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಕೃಷ್ಣನಿಗೆ ರಾಧಾಕೃಷ್ಣರಿಗೆ ಅಲ್ಲಿ ಅಷ್ಟಸಖಿಯರಿದ್ದಾರೆ, ಮತ್ತೆ ಅಷ್ಟಸಖಿಯರಿಗೆ ಮತ್ತೆ ಅಲ್ಲಿ ಮಂಜರಿಗಳಿದ್ದಾರೆ, ಮಂಜರಿಗಳಿಗೆ ಮತ್ತೆ ಅವ್ರಿಗೆ ಅಸಿಸ್ಟೆಂಟ್ಸ್ ಇದ್ದಾರೆ ಅಲ್ವಾ. ನಮ್ಮ ಅದೃಷ್ಟಕ್ಕೆ ನಾವು ಆ ಅಸಿಸ್ಟೆಂಟ್ಗೆ ಆ ಅಸಿಸ್ಟೆಂಟ್ಗೆ ನಾವು ಒಂದು ಅಸಿಸ್ಟೆಂಟ್ ಆದ್ರೆ ನಮ್ದು ತುಂಬಾ ಜನ್ಮ ಸಾರ್ಥಕ ಆಗೋಗ್ಬಿಡುತ್ತೆ ಅಲ್ವಾ. ಮತ್ತೆ ನಮ್ಮ ಆಚಾರ್ಯ ಹೇಳಿದ್ರು ನಾವು ಕೇಳಿದೀವಿ, ನಾವ್ ಇವಾಗ ಏನಾದ್ರೂ ಗೋಲಕ
ವೃಂದಾವನಕ್ಕೆ ಹೋಗಿ ನೀನ್ ಯಾರು ಅಂತಂದ್ರೆ ನಾನು ಇಂಥವಳು ಅಂತ ಹೇಳ್ಬಿಟ್ಟು ನನ್ನ ಹೆಸರನ್ನ ಹೇಳಿದ್ರೆ ಅವರು ನನ್ನನ್ನ ಸೇರಿಸ್ಕೊಳೋದಿಲ್ಲ ಒಳಗಡೆಗೆ ಅಲ್ವಾ. ಸೊ ನಾನು ಇವಾಗ ಶೀಲ ಪ್ರಭುಪಾದರ ಶಿಷ್ಯ ಅಂತ ಹೇಳಿದ್ರು ಸಹ ಅವ್ರು ಸೇರಿಸ್ಕೊಳೋದಿಲ್ಲ ಅಲ್ವಾ. ನಾವ್ ಏನ್ ಹೇಳ್ಬೇಕು, ದಾಸಾನು 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 ದಾಸ ಅಂತ ಹೇಳಿದ್ರೆ ಅಷ್ಟೇನೆ ಅವರು ಅಲ್ಲಿ ನಮ್ಗೆ ಎಂಟ್ರಿಯನ್ನ ಕೊಡ್ತಾರೆ ಅಂತ ನಾವು ಕೇಳಿಸ್ಕೊಂಡಿದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ಇಲ್ಲಿ ನಾವ್ ಏನನ್ನ ತಿಳ್ಕೊಬೇಕು, ನಾವು ಶುದ್ಧ ಭಕ್ತರ ಸಂಪರ್ಕದಲ್ಲಿ ಸದಾ ಇರುವಂತ ನಾವು ಭಗವಂತನನ್ನ ಕೇಳ್ಕೋಬೇಕು. ಮತ್ತೆ ಇವಾಗ ಅದಕ್ಕೆ ನೋಡಿ ನಾವು ನೋಡಿದೀವಲ್ವಾ, ಆ ದಾಸರು ಅವರೆಲ್ಲರೂ ಸಹ ಏನಂತ ಅವ್ರು ಪ್ರಾರ್ಥನೆಯನ್ನ ಮಾಡ್ಕೋತಾರೆ, ಅಕಸ್ಮಾತ್ ನನಗೆ ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಡ್ತೀನೋ ಇಲ್ವೋ ಗೊತ್ತಿಲ್ಲ, ಅಕಸ್ಮಾತ್ ಒಂದು ಕೀಟವಾದ್ರೂ ಸಹ ನನ್ನನ್ನು ಎಲ್ಲಿ ಹುಡ್ಸು ಅಂತ ಕೇಳ್ತಾರೆ ಅವರು, ಒಬ್ಬ ಭಕ್ತನ ಮನೆಯಲ್ಲಿ ಹುಡ್ಸು ಅಂತ ಕೇಳ್ತಾರೆ ಅಲ್ವಾ. ಭಕ್ತನ ಮನೇಲಿ ಇದ್ದಾಗ ಅಲ್ವಾ ಆ ವೈಬ್ರೇಷನ್ ಇರುತ್ತೆ, ಅವರು ಚಾಂಟಿಂಗ್ ಮಾಡ್ಕೊಂಡು ವೈಬ್ರೇಷನ್ ಇರುತ್ತೆ, ಮತ್ತೆ ಪ್ರಸಾದ ಸಿಗುತ್ತೆ, ಅಲ್ಲೂ ಇಲ್ಲೂ ಒಂದು ಚಿಕ್ಕ ಕಾಳಾದ್ರೂ ಬಿದ್ದಿರುತ್ತೆ, ಆ ಪ್ರಸಾದನಾದ್ರೂ ನನಗೆ ಸಿಗುತ್ತೆ. ಕೀಟ ಜನ್ಮ ಬಂದ್ರೂ ಪರವಾಗಿಲ್ಲ, ನನ್ಗೆ ಭಕ್ತರ ಮನೆಯಲ್ಲಿ ಹುಟ್ಸೋ ಅಷ್ಟು ನಿನಗೆ ಅನುಗ್ರಹವನ್ನ ಮಾಡು ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ ಅಲ್ವಾ. ಮತ್ತೆ ಇಲ್ಲಿ ಏನನ್ನ ಕೇಳ್ತಾ ಇದ್ದಾರೆ, ಇವಾಗ ನೋಡಿ ಅಷ್ಟು ಚಿಕ್ಕ ಬಾಲಕ, 5 ವರ್ಷದ ಬಾಲಕ ಅಲ್ವಾ, ಅವ್ನು ಏನನ್ನ ಕೇಳ್ತಿದ್ದಾನೆ, ನನಗೆ ಯಾವುದೇ ಒಂದು ಐಶ್ವರ್ಯ ಬೇಡ. ನೋಡಿ ಅದನ್ನ ಬ್ರಹ್ಮನಿಂದ ಮೊದಲುಗೊಂಡು ಅತಿ ಸಣ್ಣ ಇರುವೆವರೆಗೂ ಸಹ ಎಲ್ಲರೂ ಅನುಭವಿಸ್ತಾರೆ ಈ ಎಲ್ಲವನ್ನ, ಐಶ್ವರ್ಯ, ಯೋಗಶಕ್ತಿ, ದೀರ್ಘಾಯುಸ್ಸು ಇವೆಲ್ಲವೂ ಸಹ ಅವ್ರೂ ಸಹ ಅನುಭವಿಸ್ಕೋತಾರೆ. ಆದ್ರೆ ನಾನಿವಾಗ ನನ್ನ ಕಣ್ಣಾರೆ ನೋಡಿದೀನಿ, ಇವಾಗ ನಮ್ಮ ತಂದೆ ಈ ಎಲ್ಲವನ್ನ ಗಳಿಸ್ಲಿಕ್ಕೆ ಅವರ ಹೆಚ್ಚು ಸಮಯವನ್ನ ಅವರು ವ್ಯಯ ಮಾಡಿದ್ರು ಅಲ್ವಾ. ಅವರು ತಪಸ್ಸನ್ನ ಮಾಡಿದ್ರು, ಎಷ್ಟು ಉಗ್ರವಾದ ತಪಸ್ಸನ್ನ ಮಾಡಿದ್ರು ಅಲ್ವಾ, ಎಷ್ಟು ಆಶ್ಚರ್ಯಟಿ ಮಾಡಿದ್ರು. ಆದ್ರೆ ಏನಕ್ಕೋಸ್ಕರ ಮಾಡಿದ್ರು, ಅವರು ಇಡೀ ಜಗತ್ತಿಗೆ ಒಡೆಯನಾಗ್ಬೇಕು ಅಂತ ಮಾಡಿದ್ರು. ಅದು ಸಾಧ್ಯವಿಲ್ಲದೇ ಇರೋ ಮಾತು ಅಲ್ವಾ. ಸೊ ಬುದ್ಧಿವಂತರ ಲಕ್ಷಣ ಅದೆಲ್ಲ. ಬುದ್ಧಿವಂತರಾದವರು ಅವರು ನನಗೆ ಭಗವಂತನಲ್ಲಿ ನನಗೆ ಶುದ್ಧ ಭಕ್ತರ ಸಂಪರ್ಕವನ್ನ ಕೊಡು ಅಂತ ಕೇಳ್ಕೊತಾರೆ. ಇಲ್ಲ ಅಂತಂದ್ರೆ ಅವ್ರು ಏನ್ ಕೇಳ್ಕೊತಾರೆ, ನಿನ್ನ ದಾಸನಾಗ್ಬೇಕು, ನಿನ್ನ ಪ್ರಾಮಾಣಿಕ ಭಕ್ತನಿಗೆ ಸೇವೆಯನ್ನ ಮಾಡೋ ಅಂತ ಆಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ ಅಲ್ವಾ. ಆದ್ರೆ ಇಲ್ಲಿ ಹಿರಣ್ಯಕಶಿಪುವೇ ಅವ್ರಿಗೆ ಎಕ್ಸಾಂಪಲ್ ಆಗಿದ್ರು. ಅದಕ್ಕೋಸ್ಕರ ನನಗೆ ಅಂತಹ ಯಾವುದೇ ಒಂದು ಭೌತಿಕ ಇಚ್ಛೆ ನನಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನನ್ನ ಅನುಭವದಲ್ಲಿ ನಾನು ಅದನ್ನ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಭಾವಾರ್ಥದಲ್ಲಿ ಪ್ರಭುಪಾದರು ಏನಂತ ಅರ್ಥ ಮಾಡಿಸ್ತಾರೆ ಅಂತ ನೋಡೋಣಂತೆ. ಯಾರಾದ್ರೂ ಓದಿ, ಒಂದು ಪ್ಯಾರವನ್ನ ಓದಿ. ಹರೇ ಕೃಷ್ಣ. ಓದಿ. ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡುವುದರಿಂದ ಪ್ರತಿಯೊಬ್ಬ ಬುದ್ಧಿವಂತ ವ್ಯಕ್ತಿಯು ಪ್ರಹ್ಲಾದ ಮಹಾರಾಜನ ಹಾಗೆಯೇ ಈ ಆಧ್ಯಾತ್ಮಿಕ ಮಹಾನ್ ಸಾಹಿತ್ಯದಲ್ಲಿ ನಿರೂಪಿತವಾಗಿರುವ ಐತಿಹಾಸಿಕ ಘಟನೆಗಳ ಮೂಲಕ ಅನುಭವ ಪಡೆಯಬಹುದು. ಪ್ರಹ್ಲಾದ ಮಹಾರಾಜನ ನಡೆದ ಹಾದಿಯಲ್ಲಿ ನಡೆಯುತ್ತಾ ಸಕಲ ಐಶ್ವರ್ಯವು ಪ್ರತಿ ಗಳಿಗೆಯಲ್ಲೂ ನಾಶವಾಗುವಂತಹದ್ದು ಎಂಬುದನ್ನು ಅಚ್ಚುಕಟ್ಟಾಗಿ ತಿಳಿದುಕೊಳ್ಳಬೇಕು. ಅಷ್ಟೊಂದು ಇಂದ್ರಿಯ ಸುಖಗಳನ್ನು ಯಾವುದಕ್ಕಾಗಿ ಬಯಸುವೆವೋ ಆ ದೇಹವೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ನಾಶವಾಗಬಹುದು. ಆದರೆ ಆತ್ಮವು ನಿತ್ಯವಾದದ್ದು. ನ ಅನ್ಯತೆ ಅನ್ಯಮಾನೇ ಶರೀರೇ. ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ. ದೇಹವು ನಾಶವಾದಾಗಲೂ ಅದು ಹಾಗೇ ಉಳಿದಿರುತ್ತದೆ. ಆದ್ದರಿಂದ ಬುದ್ಧಿವಂತನಾದವನು ಚೇತನಾತ್ಮದ ಸಂತೋಷಕ್ಕಾಗಿ ಕಾಳಜಿ ತೋರಿಸಬೇಕೇ ಹೊರತು ದೇಹ ಸುಖಕ್ಕಾಗಿ ಅಲ್ಲ. ದೀರ್ಘಾಯುಷ್ಯವಿರುವ ದೇಹವು ದೊರಕಿದರೂ ಬ್ರಹ್ಮದೇವ ಮತ್ತು ಇತರ ದೇವತೆಗಳ ಹಾಗೆ ಅದೂ ನಾಶವಾಗುತ್ತದೆ. ಆದ್ದರಿಂದ ಬುದ್ಧಿವಂತನಾದವನು ಅವಿನಾಶಿಯಾದ ಆತ್ಮದ ಬಗೆಗೆ ಕಾಳಜಿ ಇರಿಸಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಡಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಭಾವಾರ್ಥದಲ್ಲಿ ಪ್ರಭುಪಾದರು, ಇದನ್ನ ನಾವೆಲ್ಲಿ ಕೇಳಿದೀವಿ? ಇದನ್ನ ಕೇಳಿದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಹರೇ ಕೃಷ್ಣ. ಭಗವದ್ಗೀತಾದಲ್ಲಿ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಇದನ್ನೇ ಹೇಳೋದು ಅಲ್ವಾ. ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಅವನು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಅವನು ಅಲ್ವಾ. ಅವನಿಗೆ ತನ್ನ ಬಂಧು ಬಾಂಧವರ ಜೊತೆ ಯುದ್ಧ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಿದ್ದಾನೆ. ಸೊ ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ ಅಲ್ವಾ, ನೀನ್ ನೋಡಿದ್ರೆ ಪಂಡಿತನ ತರ ಮಾತಾಡ್ತಾ ಇದ್ಯಾ, ಆದ್ರೆ ಪಂಡಿತ ಅವರು ಇರೋರ್ಗಾಗ್ಲಿ ಅವರು ಸತ್ತವರಿಗಾಗ್ಲಿ ಅವ್ರು ಯಾವಾಗ್ಲೂ ಶೋಕ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ, ದುಃಖಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನಾವು ಅಂದ್ರೆ ನಮ್ಗೆ ಬುದ್ಧಿವಂತರಾದ್ರೆ ನಾವ್ ಏನಕ್ಕೋಸ್ಕರ ನಾವು ಹೆಚ್ಚು ಪ್ರಾಮುಖ್ಯತೆನ ಕೊಡ್ಬೇಕಾಗತ್ತೆ? ನಾವು ಬುದ್ಧಿವಂತರಾದ್ರೆ ಆತ್ಮಕ್ಕೆ ಅಲ್ವಾ. ಯಾವ್ದು ನಾಶ ಆಗೋದಿಲ್ಲ, ಈ ಶರೀರ ನಾಶ ಆದ್ರೂ ಸಹ ಯಾವ್ದು ನಾಶವಾಗೋದಿಲ್ವೋ ಅದಕ್ಕೆ ನಾವು ಪ್ರಾಮುಖ್ಯತೆನ ಕೊಡ್ಬೇಕು ಅಲ್ವಾ. ನಾವು ಇಷ್ಟು ದಿವಸ ನಾವು ಕೃಷ್ಣ ಪ್ರಜ್ಞೆಗೆ ಬರೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ತಾ ಇದ್ವಿ? ನಾವು ನಮ್ಮ 24 ಗಂಟೆಗಳನ್ನ ನಾವು ಯಾವ್ದಕ್ಕೆ ನಾವು ಉಪಯೋಗಿಸ್ತಾ ಇದ್ವಿ? ನಾವು ಯಾವ್ದಕ್ಕೋಸ್ಕರ ಉಪಯೋಗಿಸ್ತಾ ಇದ್ವಿ? ನೋಡಿ, ನಮ್ಮ ದೇಹವನ್ನ ಸಂತೋಷ ಪಡಿಸ್ಲಿಕ್ಕೆ ಉಪಯೋಗಿಸ್ತಿದ್ವಿ. ಹೋಗ್ಲಿ, ನಾವು ಅಷ್ಟು ಸಮಯವನ್ನ ಕೊಟ್ಟರು ಕೂಡ ಆ ದೇಹ ಏನಾದ್ರು ಅಥವಾ ನಾವೇನಾದ್ರೂ ಸಂತೋಷ ಪಡ್ತಾ ಇದ್ವಾ? ನಮ್ಗೆ ನಿಜವಾಗ್ಲೂ ಸಂತೋಷ ಆಗ್ತಿತ್ತಾ? ಏನೋ ಒಂದು ಅಲ್ವಾ ಕೊರತೆ ತರ ಬೇಕಾದ್ರೆ ಅಲ್ವಾ, ಅದು ಮೊಸರಲ್ಲಿ ಏನು ಕಲ್ಲು ಹುಡುಕ್ದಂಗೆ ತರ ಅಲ್ವಾ. ಆ ತರ ನಾವ್ ಯಾವ್ದೋ ಒಂದು ನಮ್ಗೆ ಒಂದು ಚಿಕ್ಕ ವಿಷಯ ಸಾಕು ನಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಲ್ವಾ. ನಾವ್ ಇವಾಗ ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ. ಹಿರಣ್ಯಕಶಿಪುವಿಗೆ ಅವ್ರಿಗೆ ಎಷ್ಟು ಐಶ್ವರ್ಯ ಇತ್ತು? ಹರೇ ಕೃಷ್ಣ. ಹಿರಣ್ಯಕಶಿಪುವಿಗೆ ಎಷ್ಟು ಐಶ್ವರ್ಯ ಇತ್ತು? ಲೋಕಗಳ ಲೋಕಗಳ ಒಡೆಯ, ಎಲ್ಲ ಲೋಕಗಳ ಒಡೆಯ, ಇಡೀ
ಬ್ರಹ್ಮಾಂಡವೇ ಅವರ ಕೈ ಕೆಳಗಡೆ ಇತ್ತು ಅಲ್ವಾ? ಅವನ್ ಸಂತೋಷವಾಗಿದ್ದ ಅಂತ ನಿಮ್ಗೆ ಅನ್ನಿಸ್ತಾ ಇದ್ಯಾ? ಇಲ್ಲ ಮತ್ತೆ ಇಲ್ಲ 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 ಅಲ್ವಾ? ಅವನು ಜಸ್ಟ್ ಒಂದು ಚಿಕ್ಕ ವಿಷಯ ಸಾಕು ಅವನಿಗೆ. ತನ್ನ ಮಗ ಏನ್ ಹೇಳ್ತಾನೆ, ಅವನು ತನ್ನನ್ನ ಅವನು ಏನು ದೇವೋತ್ತಮ ಅಂದ್ರೆ ಸರಿ ಏನು ಭಗವಂತನದು ಭಗವಂತ ಅಂತ ಒಪ್ಕೋತಾ ಇಲ್ಲ ಅಲ್ವಾ? ಸೊ ನನ್ನ ಸ್ಮರಣೆ ಮಾಡು ಅಂತಂದ್ರೆ ಇಲ್ಲ, ನಾನು ಹರಿಯ ಸ್ಮರಣೆಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಚಿಕ್ಕ ಮಗು, 5 ವರ್ಷದ ಮಗು, ಅದಕ್ಕೇನು ಗೊತ್ತಾಗಲ್ಲ ಅಂತ ನಾವ್ ಅನ್ಕೋತೀವಿ. ಆ ಮಗು ನಾನು ಹೇಳಿದ ಮಾತನ್ನ ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಹಿರಣ್ಯಕಶಿಪಿಗೆ ಏನಾಯ್ತು? ಅವನ ಮನಸ್ಸು ಅಲ್ಲೋಲ ಕಲ್ಲೋಲ ಆಯ್ತು ಅಲ್ವಾ? ಇಡೀ ದೇವತೆಗಳೇ ಅವರ ಕಾಲ ಕೆಳಗಡೆ ಬಿದ್ದಿದ್ದಾರೆ ಅಲ್ವಾ? ಈ ಸಮಸ್ತ ಲೋಕಗಳು ಸಹ ಅವನ ಹಿಡಿತದಲ್ಲೇ ಇದೆ, ಆದ್ರೂ ಸಹ ಅವನಿಗೆ ಸಂತೋಷ ಸಿಕ್ಕಿದ್ಯಾ? ಇಲ್ಲ 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 ಅಲ್ವಾ? ಅವನ ಕೈ ತುದಿ ಬೆರಳಲ್ಲೇ ಇಡೀ ಈ ಒಂದು ಲೋಕಗಳನ್ನ ಎಲ್ಲರನ್ನ ಆಡಿಸ್ತಾ ಇದ್ದಾನೆ. ಆದ್ರೂ ಸಹ ಒಂದು ಚಿಕ್ಕ ವಿಷಯ ಸಾಕು ನಮ್ಗೆ ಬೇಜಾರ್ ಮಾಡ್ಲಿಕ್ಕೆ ಅಲ್ವಾ? ಒಂದು ಚಿಕ್ಕ ಮಗು ಅವನ ಮಗನನ್ನೇ ಮಾತನ್ನ ಒಪ್ಪೋದಿಲ್ಲ. ಕೊಲ್ಲಿಕ್ಕೆ ತಯಾರಾಗ್ತಾನೆ. ಮಗನನ್ನು ಕೊಲ್ಲಿಕ್ಕೆ ಹೋಲಿಕ ತಂಗಿಯನ್ನು ಕಳಿಸ್ತಾರೆ. ಹಾ ಅಲ್ವಾ? ಅಂತ ಅಂದ್ರೆ ತನ್ನ ಮಗನನ್ನೂ ಸಹ ಅವರು ಸಾಯಿಸ್ಲಿಕ್ಕೆ ಅವರು ಯೋಚನೆಯನ್ನ ಮಾಡ್ತಾರೆ ಅಲ್ವಾ? ಸೊ ಇವಾಗ ಇಂದ್ರಿಯ ಸುಖ ಅಥವಾ ನಮ್ಮ ದೇಹಕ್ಕೋಸ್ಕರ ನಾವ್ ಏನೇ ಒಂದು ಕಾರ್ಯವನ್ನ ಮಾಡಿದಾಗ ಅದು ನಮ್ಗೆ ಯಾವತ್ತೂ ಸಹ ಪರಿಪೂರ್ಣವಾದ ಸಂತೋಷವನ್ನ ಕೊಡೋದಿಲ್ಲ. ಹೋಗ್ಲಿ ಆಯ್ತು, ನಮ್ಗೆ ಸಂತೋಷ ಸಿಕ್ತು ಅಂತ ಅನ್ಕೊಳ್ಳಿ, ಆಯ್ತಪ್ಪ ನನ್ಗೆ ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ಲಿ, ಅದು ಶಾಶ್ವತವಾಗಾದ್ರೂ ಇರುತ್ತಾ? ಎಷ್ಟು ದಿನಗಳ ಕಾಲ ಇರ್ಬೋದು ಅಷ್ಟು ಆ ಸಂತೋಷ, ನಮ್ಗೆ ಸಿಕ್ಕಿರೋ ಸಂತೋಷ ನಾವು ಇದ್ದಷ್ಟು ನಾವಿದ್ದಷ್ಟು ಕಾಲ ಅಷ್ಟೇ ಅಲ್ವಾ? ಈ ಕಾಲ. ದೇಹ ಯಾವ್ದೇ ಕ್ಷಣದಲ್ಲಿ ಬೇಕಾದ್ರೂ ಅದು ನಾಶ ಆಗ್ಬೋದು ಅಲ್ವಾ? ಸೊ ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಹೋಗ್ಲಿ, ನೀವೇನಾದ್ರೂ ಅಷ್ಟೊಂದು ಐಶ್ವರ್ಯನ ಪಡಿತೀರಲ್ವಾ, ಅದು ಶಾಶ್ವತವಾಗಾದ್ರೂ ಇರುತ್ತಾ? ಇಲ್ಲ ಅಲ್ವಾ? ಯಾವುದೇ ಕ್ಷಣದಲ್ಲೂ ಸಹ ಈ ದೇಹ ಹೋಗಿದ ತಕ್ಷಣನೇ ಅವೆಲ್ಲವೂ ಸಹ ನಾಶವಾಗ್ಬೋದು. ಅದಕ್ಕೋಸ್ಕರ ಈ ಆತ್ಮ ಅದು ನಿತ್ಯವಾದದ್ದು ಅಲ್ವಾ? ನಾ ಹನ್ಯತೆ ಹನ್ಯಮಾನೇ ಶರೀರ, ಈ ಶರೀರ ನಾಶ ಆದ್ರೂ ಸಹ ಆತ್ಮಕ್ಕೆ ಯಾವತ್ತೂ ನಾಶ ಆಗೋದಿಲ್ಲ. ಅದಕ್ಕೋಸ್ಕರ ಬುದ್ಧಿವಂತರಾದವ್ರು ಏನ್ ಮಾಡ್ಬೇಕು? ಈ ಒಂದು ಆತ್ಮಕ್ಕೋಸ್ಕರ ಕಾಳಜಿ ತೋರಿಸ್ಬೇಕೇ ಹೊರತು ದೇಹದ ಸುಖಕ್ಕಾಗಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದು, ಹೋಗ್ಲಿ ಬಿಡಿ, ಬ್ರಹ್ಮ ಅಂತೂ ತುಂಬಾ ವರ್ಷಗಳ ಕಾಲ ನಮ್ಗೆ ಅದು ಯೋಚನೆ ಮಾಡ್ಲಿಕ್ಕೂ ಆಗಲ್ಲ, ಅಷ್ಟು ವರ್ಷಗಳ ಕಾಲ ಅವರು ಇರ್ತಾರೆ. ಸೊ ಅವ್ರಷ್ಟು ಶಾಶ್ವತ ಸುಖ, ಅದನ್ನ ಶಾಶ್ವತ ಸುಖ ಅಂತ ನಾವು ಕರಿತೀವಿ. ಇವಾಗ ದೇವತೆಗಳು ಮತ್ತೆ ಬ್ರಹ್ಮನು ಸಹ ಅಮರರು ಅಂತ ನಾವು ಹೇಳ್ತೀವಿ, ಯಾಕಂದ್ರೆ ಅವರ ಒಂದು ಆಯಸ್ಸು ಅಷ್ಟು ದೀರ್ಘಾವಧಿ ಕಾಲ ಇರುತ್ತೆ ಅಂತ ಹೇಳ್ತೀವಿ ಅಲ್ವಾ? ಸೊ ಅಂತಹ ಒಂದು ಆಯಸ್ಸಿದ್ರೂ ಸಹ ಅವ್ರೂ ಸಹ ನಾಶವಾಗ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾರೆ, ದೀರ್ಘಾಯುಷ್ಯವಿರುವ ದೇಹವು ದೊರಕಿದರೂ ಬ್ರಹ್ಮ ದೇಹ ಮತ್ತು ಇತರ ದೇವತೆಗಳ ಹಾಗೆ ಅದೂ ನಾಶವಾಗುತ್ತದೆ. ಆದ್ರಿಂದ ಬುದ್ಧಿವಂತನಾದವನು ಏನ್ ಮಾಡ್ಬೇಕು? ಈ ಅವಿನಾಶಿಯಾದ ಆತ್ಮದ ಬಗೆಗೆ ಕಾಳಜಿಯನ್ನ ಇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಾವ್ದಾದ್ರು ಶ್ಲೋಕ ನಿಮ್ಗೆ ಜ್ಞಾಪಕ ಬರ್ತಾ ಇದೆಯಾ? ನಮ್ಗೆ ಆತ್ಮತತ್ವವನ್ನ ಕೃಷ್ಣ ಅರ್ಜುನನಿಗೆ ಹೇಳಿದಾಗ ಯಾವ್ದಾದ್ರು ಒಂದೆರಡು ಶ್ಲೋಕ ಹೇಳ್ತೀರಾ? ಹರೇ ಕೃಷ್ಣ. ಕಾರ್ಪಣ್ಯ ದೋಷ ಅದು ಶರಣಾಗತ ಮಂತ್ರ ಮಾತಾಜಿ, ಶರಣಾಗತಿ ಮಂತ್ರ. ಸಾರಿ ನೈನಂ ದೇಹೋಸ್ಮಿನ್ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅಲ್ವಾ? ಸೊ ಮತ್ತೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ಇದಾಗತ್ತೆ ಮಾತಾಜಿ. ಅಂತವಂತ ಈ ದೇಹ ನಿತ್ಯ ಸೂಕ್ತ ಶರೀರ ಆಗುತ್ತಾ? ಅದು ಗೊತ್ತಿಲ್ಲ ಮಾತಾಜಿ ನನಗೆ. ಅಂತವಂತ ಅದಾಗತ್ತೆ ಮಾತಾಜಿ, ಅದಾಗತ್ತೆ. ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ನ ಚೈನಂ ಕ್ಲೇದಯಂತ್ಯಾಪೋ ನಾಶೋಷಯತಿ ಮಾರುತಃ ನಾಶೋಷಯತಿ ಮಾರುತಃ ಅಲ್ವಾ? ಸೊ ಇದೆಲ್ಲನೂ ಸಹ ಆತ್ಮದ ಕುರಿತಾದ ಶ್ಲೋಕಗಳು. ಇದನ್ನ ನಾವು ಅಟ್ಲೀಸ್ಟ್ 3-4 ಆದ್ರೂ ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಇವಾಗ ನಮ್ಗೆ ಆತ್ಮ ಅವಿನಾಶಿ ಅಲ್ವಾ? ಅದನ್ನ ಯಾರು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಅಸ್ತ್ರ ಶಸ್ತ್ರದಿಂದ, ಯಾವುದೇ ಒಂದು ಬೆಂಕಿಯಿಂದ, ನೀರಿನಿಂದ, ಗಾಳಿಯಿಂದ ಅದನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ತನ್ನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ವ್ಯಕ್ತಿಯು ಒಬ್ಬ ಶುದ್ಧ ಭಕ್ತನ ಆಶ್ರಯವನ್ನ ಪಡೆಯಬೇಕು ಅಲ್ವಾ? ತನ್ನನ್ನು ಅಂದ್ರೆ ಏನು? ನಮ್ಮ ಆತ್ಮವನ್ನ ಕಾಪಾಡ್ಲಿಕ್ಕೋಸ್ಕರ ಒಬ್ಬ ಶುದ್ಧ ಭಕ್ತನ ಆಶ್ರಯವನ್ನ ಪಡಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ತನ್ನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ವ್ಯಕ್ತಿಯು ಒಬ್ಬ ಶುದ್ಧ ಭಕ್ತನ ಆಶ್ರಯವನ್ನು ಪಡೆಯಬೇಕು. ಆದ್ದರಿಂದ ನರೋತ್ತಮ ದಾಸ ಠಾಕೂರರು ಹೇಳುತ್ತಾರೆ, ಛಾಡಿಯ ವೈಷ್ಣವ ಸೇವಾ ನಿಸ್ತಾರ ಪಾಯೇ ಚೇಕೆ ಬಾ. ಭೌತ ದೇಹದಿಂದಾಗಿ ಜನಿಸುವ ಭೌತ ಪ್ರಕೃತಿಯ ಆಕ್ರಮಣಗಳಿಂದ ತನ್ನನ್ನು ಕಾಪಾಡಿಕೊಳ್ಳಲು ಬಯಸುವುದಾದರೆ ವ್ಯಕ್ತಿಯು ಕೃಷ್ಣ ಪ್ರಜ್ಞಾಯುತನಾಗಬೇಕು ಮತ್ತು ಕೃಷ್ಣನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 4ನೇ ಅಧ್ಯಾಯ 9ನೇ ಶ್ಲೋಕ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯು ವೇತಿ ತತ್ವತಃ.
ಕೃಷ್ಣನನ್ನು ಸತ್ಯ ಸ್ವರೂಪದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶುದ್ಧ ಭಕ್ತನಿಗೆ ಸೇವೆ ಸಲ್ಲಿಸುವುದರ ಮೂಲಕ ಮಾತ್ರವೇ ವ್ಯಕ್ತಿಯು ಇದನ್ನು ಸಾಧಿಸಬಹುದು. ಆದ್ದರಿಂದ ಭೌತಿಕ ಐಶ್ವರ್ಯವನ್ನು ನೀಡುವ ಬದಲು ತನ್ನನ್ನು ಶುದ್ಧ ಭಕ್ತನ ಹಾಗೂ ಭಗವತ್ ಸೇವಕನ ಸಂಪರ್ಕದಲ್ಲಿ ಇರಿಸುವ ಕೃಪೆ ಮಾಡಬೇಕೆಂದು ಪ್ರಹ್ಲಾದನು ಭಗವಾನ್ ನರಸಿಂಹದೇವನನ್ನು ಬೇಡುತ್ತಾನೆ. ಜಗತ್ತಿನ ಪ್ರತಿಯೊಬ್ಬ ಜೀವಿಯು ಪ್ರಹ್ಲಾದ ಮಹಾರಾಜನನ್ನೇ ಅನುಸರಿಸಬೇಕು. ಮಹಾಜನು ಏನ ಗತಃ ಸ ಪಂತಹ. ತನ್ನ ತಂದೆಯೂ ಬಿಟ್ಟು ಹೋದ ಆಸ್ತಿಪಾಸ್ತಿಗಳನ್ನು ಸವಿಯಲು ಪ್ರಹ್ಲಾದನು ಇಷ್ಟಪಡಲಿಲ್ಲ. ಅದಕ್ಕೆ ಬದಲು ಭಗವಂತನ ದಾಸನಾಗಲು ಬಯಸಿದನು. ಭೌತ ಪ್ರಗತಿಯಿಂದ ನಿರಂತರವಾಗಿ ಸುಖಾನ್ವೇಷಿಯಾಗಿರುವ ಭ್ರಮಾತ್ಮಕ ನಾಗರಿಕತೆಯನ್ನು ಹೀಗೆ ಪ್ರಹ್ಲಾದ ಮಹಾರಾಜನು ಸರಾಸಗಟ್ಟಾಗಿ ತಿರಸ್ಕರಿಸಿದನು. ಅವನ ಹೆಜ್ಜೆ ಗುರುತುಗಳನ್ನೇ ಕಡ್ಡಾಯವಾಗಿ ಅನುಸರಿಸುವವರು ಹಾಗೆಯೇ ತಿರಸ್ಕರಿಸುವವರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ನೋಡಿದ್ರೆ ಬೇಕಾದ್ರೆ ಒಂದು ಮಗನೇ ತಂದೆಯನ್ನ ಕೊಲ್ತಾನೆ. ಯಾಕೆ ಕೊಂದಿದ್ದಾನೆ ಅಂತಂದ್ರೆ ಅವನ ಆಸ್ತಿಯನ್ನ ಪಡ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರು ಇಲ್ಲಿ ಪ್ರಹ್ಲಾದ ಮಹಾರಾಜರು ಅಲ್ವಾ. ಇವಾಗ ತಂದೆ ಬಿಟ್ಟೋಗಿರೋ ಆಸ್ತಿ ಅಷ್ಟಿದೆ, ಆದ್ರೆ ಅವರು ಅದ್ಯಾವುದು ಬೇಡ ಅಂತ ಹೇಳ್ತಿದ್ದಾರೆ. ನನಗೆ ಏನನ್ನ ಬೇಕು ಅಂತ ಕೇಳ್ತಿದ್ದಾರೆ. ನನಗೆ ಶುದ್ಧ ಭಕ್ತರ ಒಂದು ಸಂಪರ್ಕ ಬೇಕು, ನಾನು ದಾಸನಾಗಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಬುದ್ಧಿವಂತರಾದವರು ಏನ್ ಮಾಡ್ಬೇಕು, ಆ ಪ್ರಹ್ಲಾದ ಮಹಾರಾಜ ಅವರು ಯಾವ ಒಂದು ಮಾರ್ಗದಲ್ಲಿ ನಡೆದ್ರು ಅವರನ್ನ ನಾವು ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇಲ್ಲ ಅಂತಂದ್ರೆ ನಾವು ಭೌತಿಕ ಪ್ರಪಂಚದಲ್ಲಿ ಇರುವಂತಹ ರಾಜಕೀಯ ನಾಯಕರುಗಳನ್ನ ನಾವು ಅನುಸರಿಸಿದ್ರೆ ಏನಾಗತ್ತೆ, ಸೊ ನಾವ್ ಈ ಮಾನವ ಜನ್ಮವನ್ನ ನಾವು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಇವಾಗ ಭಕ್ತಿಶಾಸ್ತ್ರಿ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಹೇಳ್ತೀರಾ. ಸೊ ನಮ್ಗೆ ಇಷ್ಟೆಲ್ಲ ಒಂದು ಏನು ಫೆಸಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ ಭಗವಂತ ಅಲ್ವಾ. ಸೊ ಸೂರ್ಯ ಚಂದ್ರ ಮತ್ತೆ ನಮ್ಗೆ ಒಳ್ಳೆ ಒಂದು ಮನೆ, ಮತ್ತೆ ಏನು ಆಹಾರ ಬಟ್ಟೆ ಎಲ್ಲವೂ ಸಹ ಇದೆ, ಮಲ್ಕೊಂಡ್ಲಿಕ್ಕೆ ಒಂದು ಚೆನ್ನಾಗಿರೋ ಮಂಚ, ಇದೆಲ್ಲವನ್ನ ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಒಂದು ಏನು ಅನುಕೂಲತೆಗಳನ್ನ ನಮ್ಗೆ ಭಗವಂತ ಯಾಕೆ ಕೊಟ್ಟಿದ್ದಾನೆ ಮಾನವನಿಗೆ. ಪ್ರಾಣಿಗಳು ಸಹ ಇದನ್ನ ಮಾಡ್ತಾ ಇದೆ, ಆಹಾರ ನಿದ್ರ ಭಯ ಮೈಥುನ ಮಾಡ್ತಿದೆ. ಆದ್ರೆ ಪ್ರಾಣಿಗಳು ಮಾಡೋ ಅಂತ ಒಂದು ಪರಿಸ್ಥಿತಿನೂ ಸಹ ನಮ್ಮ ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ದು ತುಂಬಾ ಅನುಕೂಲವಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೆಲ್ಲವನ್ನ ಮಾಡ್ತಾ ಇದೀವಿ. ಆಹಾರ ನಿದ್ರ ಭಯ ಮೈಥುನವನ್ನ ಮಾಡ್ತಾ ಇದೀವಿ. ಯಾಕೆ ನಮ್ಗೆ ಇಷ್ಟೆಲ್ಲ ಫೆಸಿಲಿಟಿಯನ್ನ ಕೊಟ್ಟಿದ್ದಾನೆ ಭಗವಂತ ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಈಶೋಪನಿಷತ್ತಲ್ಲಿ ಏನ್ ಹೇಳ್ತಾರೆ? ಒಂದ್ ನಿಮಿಷ ಮಾತಾಡಿ. ಎಲ್ಲ ಭಗವಂತಗ್ ಸೇರಿದ್ದು ಯಾವ್ದು ನಮಗೆ ಇಟ್ಟಿರ್ತಾನೆ ಭಗವಂತ, ನಾವು ಅದನ್ನ ಸ್ವೀಕರಿಸ್ಬೇಕು. ಈ ತರದ್ದು ಇದ್ದಿದ್ದು ನಾವು ತಗೊಳ್ಳೇಬಾರ್ದು ಅಂತ ನಾವು ಅದು ಈಶಾ ತತ್ವ ಪ್ರಿನ್ಸಿಪಲ್. ಬಟ್ ಇಷ್ಟೆಲ್ಲ ಫೆಸಿಲಿಟಿನ ನಮ್ಗೆ ಯಾಕೆ ಕೊಡ್ಬೇಕಾಗಿತ್ತು ಭಗವಂತ? ಮತ್ತೆ ನಾವು ಇದನ್ನೆಲ್ಲ ಭಗವಂತನ ಸೇವೆಯಲ್ಲಿ ಅರ್ಪಿಸ್ಕೊಂಡು ನಾವು ತಿರ್ಗಾ ಮತ್ತೆ ಬ್ಯಾಕ್ ಗಾಡ್ ಟು ಹೆಡ್ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಕೊಟ್ಟಿರೋದು ಅವರು ಅಲ್ವಾ. ಯಾಕಂದ್ರೆ ಪ್ರಾಣಿಗಳಿಗೆ ಸಾಧ್ಯ ಇಲ್ಲ. ಪ್ರಾಣಿಗಳಿಗೆ ಏನೇ ಒಂದು ಫೆಸಿಲಿಟಿಯನ್ನ ಕೊಟ್ರು ಸಹ ಅವ್ರಿಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಲಿಕ್ಕೆ ಬರೋದಿಲ್ಲ ಅಲ್ವಾ, ದೇವ್ರ ಪೂಜೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಗೇನೆ ಇಂತಹ ಒಂದು ಶರೀರವನ್ನ ಕೊಟ್ಟಿರೋದು, ದೇವರಿಗೆ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿರುವಂತಹ ಶರೀರವನ್ನ ಕೊಟ್ಟಿದ್ದಾರೆ, ಎಲ್ಲಾ ಅನುಕೂಲಗಳನ್ನ ಕೊಟ್ಟಿದ್ದಾರೆ. ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಅವ್ರು ಕೊಡ್ಲಿಲ್ಲ ಅಲ್ವಾ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಏನೆಲ್ಲ ಅನುಕೂಲತೆಗಳನ್ನ ಕೊಟ್ಟಿದ್ದಾರೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಭಕ್ತಿಯನ್ನ ಮಾಡಿ ಭಗವಂತನ ಬಳಿಗೆ ಬರ್ಲಿ ಅಂತ ಕೊಟ್ಟಿರೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಸೊ ನಾವ್ ಅದನ್ನ ಉಪಯೋಗಿಸ್ಕೊಂಡಲೆ ನಾವು ಇಂದ್ರಿಯ ಸುಖವನ್ನ ಮಾಡ್ತಿದೀವಿ. ಅಂತಹ ವ್ಯಕ್ತಿನ ಏನಂತ ಕರೀತಾರೆ? ಆತ್ಮಘಾತಕ ಅಲ್ವಾ. ತನ್ನ ಆತ್ಮವನ್ನ ತಾನೇ ನಾಶ ಮಾಡ್ಕೊತಾ ಇದ್ದಾನೆ ಅಲ್ವಾ. ಅವ್ನು ಇವಾಗ ಒಂದು ಅವಕಾಶ ಕೊಟ್ಟಿದ್ದಾರೆ ಭಗವಂತ, ಆದ್ರೆ ಅವನು ಅದನ್ನ ಉಪಯೋಗಿಸ್ಕೊಂಡಲೆ ತನ್ನನ್ನ ತಾನೇ ನಾಶ ಮಾಡ್ಕೊತಾ ಇದ್ದಾರೆ ಅಲ್ವಾ. ಆತ್ಮಘಾತಕ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಸೊ ಅದೇ ತರ ಇಲ್ಲಿ ನರೋತ್ತಮ ದಾಸರು ಏನೇ ಹೇಳ್ತಾ ಇದ್ದಾರೆ, ಸೊ ನಾವು ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು, ನಾವು ಭಕ್ತಿಯನ್ನ ಮಾಡ್ಬೇಕು, ಭಗವಂತನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಯಾರ ಜೊತೆ ಇರ್ಬೇಕು? ನಾವು ಭಕ್ತರ ಜೊತೆನೆ ನಾವ್ ಇರ್ಬೇಕು ಅಲ್ವಾ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಆ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಅಂದ್ರೆ ಭಕ್ತರು ಒಬ್ರಿಗೊಬ್ರು ಸೇರಿದಾಗ ಅವ್ರು ಏನ್ ಮಾಡ್ತಾ ಇರ್ತಾರೆ, ಏನ್ರ ಬಗ್ಗೆ ಮಾತಾಡ್ಕೋತಾರೆ ಅವರು? ನೀವೇನ್ ಸೀರೆ ತಗೊಂಡ್ರಿ, ಏನ್ ಮಡವೆ ತಗೊಂಡ್ರಿ, ಅಥವಾ ಏನ್ ವೀಕೆಂಡ್ ಅಲ್ಲಿ ಏನ್ ಮಾಡ್ತೀರಾ ಅದೆಲ್ಲ ಮಾತಾಡ್ತಾರೆ. ಅವ್ರು ಏನ್ ಮಾತಾಡ್ತಾರೆ? ಭಗವಂತನ ಗುಣಲೀಲಾ ಬಗ್ಗೆ ಎಲ್ಲ, ಸಂಕೀರ್ತನೆ. ಮಾತಾಜಿ ಕೇಳಿಸ್ತಾ ಇಲ್ಲ. ಅದೇ ನಂದು ನೆಟ್ ಪ್ರಾಬ್ಲಮ್ ಇದೆ ಮಾತಾಜಿ. ಹೇಳಿ ಮಾತಾಜಿ.
ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಚ್ಚಿತ್ತಾಮರ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಮಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅಲ್ವಾ, ಅವ್ರೊಬ್ರಿಗೊಬ್ರು ಸೇರ್ಕೊಂಡಾಗ ಅವರು ಭಗವಂತನ ಕುರಿತಾಗಿ ಅವ್ರು ಮಾತಾಡ್ಕೋತಾರೆ. ಅವ್ರಿಗೆ ಬೇರೆ ಏನು ಬೇಡ, ಅವ್ರಿಗೆ ಒಂದೇನು ಒಂದು ವಸ್ತು ಏನೋ ಕೊಟ್ರೆ ಸಂತೋಷ ಆಗತ್ತೆ, ಇಲ್ಲ, ಭಗವಂತನ ಬಗ್ಗೆ ಮಾತಾಡ್ಕೊಂಡಿದ್ದಕ್ಕೇನೆ ಅವ್ರಿಗೆ ತುಂಬಾ ಆತ್ಮತೃಪ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಮ ಮನಸ್ಸಿಗೆ ಅಂದ್ರೆ ನಮ್ಮ ಆತ್ಮಕ್ಕೆ ತೃಪ್ತಿ ಆಗ್ಬೇಕಂದ್ರೆ ನಾವು ಭಗವಂತನ ಕುರಿತಾಗಿ ನಾವು ಮಾತಾಡ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಭಗವದ್ಗೀತೆಯಲ್ಲಿ ಹೇಳಿರೋ ತರನೇ ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಲ್ವಾ. ಕೃಷ್ಣನನ್ನ, ಅವನ ಜನ್ಮ ಕರ್ಮ ಅವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೇಗೆ ಸಾಧ್ಯ? ಶುದ್ಧ ಭಕ್ತನಿಗೆ ಸೇವೆ ಸಲ್ಲಿಸಿದ್ರೆ ಮಾತ್ರ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಅದಕ್ಕೆ ನೋಡಿ, ಯಾರಿಗಾದ್ರೂ ಹೇಳಿದ್ರೆ ಅವರು ಕೃಷ್ಣನಿಗೆ ಹುಟ್ಟು ಅನ್ನೋದು ಇಲ್ಲ, ಅವರಿಗೆ ಸಾವು ಅನ್ನೋದಿಲ್ಲ ಅಂತಂದ್ರೆ ಅವ್ರು ಯಾರು ನಂಬದೇ ಇಲ್ಲ ಅಲ್ವಾ. ಸೊ ಯಾರು ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನವನ್ನ ಅಥವಾ ಭಗವದ್ಗೀತೆನ ಅರ್ಥ ಮಾಡ್ಕೋತಾರೆ ಅವ್ರಿಗೆ ಮಾತ್ರ ಕೃಷ್ಣನ ಈ ಜನ್ಮ ಕರ್ಮಗಳ ಬಗ್ಗೆ ಗೊತ್ತಿರುತ್ತೆ. ಬೇರೆಯವರು ಕೃಷ್ಣ ಹುಟ್ಟದ ಕೃಷ್ಣ ಸತ್ತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಆದ್ರೆ ಭಕ್ತರು ಆತರ ಅವ್ರು ಮಾಡೋದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಹ್ಲಾದ ಮಹಾರಾಜ ಏನ್ ಕೇಳ್ತಾ ಇದ್ರೆ, ನನಗೆ ಭೌತಿಕ ಐಶ್ವರ್ಯ ಬೇಡ, ನನಗೆ ಅದ್ರ ಬದಲು ನನಗೆ ಶುದ್ಧ ಭಕ್ತನ ಸಂಪರ್ಕವನ್ನ ಕೊಡು, ಮತ್ತೆ ಅವರಿಗೆ ಸೇವೆಯನ್ನ ಮಾಡೋ ಒಂದು ಅವಕಾಶವನ್ನ ಕೊಡು ಅಂತ ಹೇಳ್ಬಿಟ್ಟು ಅವ್ನು ಇವಾಗ ಹೇಳ್ತಾ ಇದ್ದಾನೆ. ಸೊ ನಾವು ಸಹ ಈ ಭೌತಿಕ ಪ್ರಗತಿಯಿಂದ ನಿರಂತರವಾಗಿ ಸುಖ ಅನ್ವೇಷೆಯಾಗಿರುವಂತಹ ಈ ಭ್ರಮಾತ್ಮಕ ನಾಗರಿಕತೆಯನ್ನ ನಾವು ಅನುಸರಿಸ್ಕೊಡುದು ಅಲ್ವಾ. ಅದನ್ನ ಹೇಗೆ ಪ್ರಹ್ಲಾದ ಮಹಾರಾಜ ತಿರಸ್ಕರಿಸ್ತಾನಲ್ಲ, ಅದೇ ತರನೇ ನಾವು ಸಹ ತಿರಸ್ಕರಿಸ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪಾರಿಭಾಷಿಕವಾಗಿ ಭುಕ್ತಿ, ಮುಕ್ತಿ ಮತ್ತು ಸಿದ್ಧಿ ಎಂದು ಪ್ರಸಿದ್ಧವಾಗಿರುವ ಬೇರೆ ಬೇರೆ ಬಗೆಯ ಭೌತ ಸಂಪತ್ತುಗಳಿದೆ ಅಲ್ವಾ. ಸೊ ಇವಾಗ ನಮ್ಗೆ ಏನು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತಂದ್ರೆ ಅದಕ್ಕೂ ಸಹ ಎಷ್ಟೊಂದು ತರ ಇದೆ ಅಲ್ವಾ. ಸೊ ಭುಕ್ತಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಭುಕ್ತಿಗಳು ಏನ್ ಮಾಡ್ತಾರೆ, ಅವ್ರು ನಮ್ಮ ವೇದಗಳಲ್ಲಿ ಇವಾಗ ನಾವ್ ಯಾವ್ದಾದ್ರು ಒಂದು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತಂದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ವ್ರತಗಳಿದೆ, ಯಜ್ಞಗಳಿದೆ, ಓಕೆ, ಯಾವ್ದಾವ್ದೋ ಒಂದು ದಾನಗಳಿದೆ. ಇದನ್ನೆಲ್ಲ ಮಾಡಿದ್ರೆ ನಮ್ಗೆ ಆ ಎಲ್ಲ ಒಂದು ಸುಖವನ್ನ ನಾವು ಅನುಭವಿಸ್ಬೋದು. ಮತ್ತೆ ನಾವಿಲ್ಲಿ ಯಾವ್ದಾದ್ರು ಒಂದು ಆ ವ್ರತಗಳನ್ನ ಆ ಯಜ್ಞಗಳನ್ನ ಮಾಡಿದ್ರೆ ನಾವು ಆ ಒಂದು ಸ್ವರ್ಗಲೋಕಕ್ಕೆ ಹೋಗ್ಬೋದು. ಸ್ವರ್ಗಲೋಕಕ್ಕೆ ಹೋದಾಗ ಏನಾಗುತ್ತೆ, ನಾವು ಆ ಸುಖವನ್ನ ನಾವು ಇನ್ನ ಹೆಚ್ಚು ಹೆಚ್ಚಾಗಿ 10,000 ಪಟ್ಟು ಹೆಚ್ಚು ಸುಖವನ್ನ ಇಲ್ಲಿ ಏನ್ ಅನುಭವಿಸ್ತಾ ಇದೀವೋ ಅದಕ್ಕಿನ್ನ ಅಷ್ಟೊಂದು ಹೆಚ್ಚಿನ ಪಟ್ಟಿನಲ್ಲಿ ನಾವು ಸುಖವನ್ನ ಅನುಭವಿಸ್ತೀವಿ ಅಲ್ವಾ. ಸೊ ಮುಕ್ತಿಗಳು ಅವರು ಏನು ಸಿಗುತ್ತೆ ಅವರಿಗೆ ಮುಕ್ತಿಗಳಿಗೆ? ಸೊ ಎಂತಹ ಸುಖ ಸಿಗುತ್ತೆ ಅವರಿಗೆ? ಭಗವಂತನೊಂದಿಗೆ ಒಂದಾಗಲು ಬಯಸ್ತಾರೆ. ಭಗವಂತನ ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ಲಿಕ್ಕೆ ಬಯಸ್ತಾರೆ ಅಲ್ವಾ. ಅಲ್ಲಿ ಹೋದಾಗ ಏನಾಗುತ್ತೆ, ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನಾವ್ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ 4 ತಾಪತ್ರಯಗಳಿದೆಯಲ್ಲ, ಯಾವ್ದಾವ್ದು 4 ತಾಪತ್ರಯಗಳು ಈ ಭೌತಿಕ ಪ್ರಪಂಚದ 4 ತಾಪತ್ರಯಗಳು? ಮೋಸ ಮಾಡುವುದು, ನಮ್ಮ ಇಂದ್ರಿಯ ದೋಷಗಳು, ನಮ್ಗಿರುವಂತಹ ದೋಷಗಳು, ತಾಪತ್ರಯಗಳು, ತೊಂದರೆಗಳು, ಜನ್ಮ ಮೃತ್ಯು ಜರ ವ್ಯಾಧಿ. ಜನ್ಮ ಮೃತ್ಯು ಜರ ವ್ಯಾಧಿ ಅಲ್ವಾ. ಈ 4 ಇದೆ. ನಾವೇನಾದ್ರೂ ಮುಕ್ತಿ ಪಡೆದ್ರೆ ಆ ಬ್ರಹ್ಮ ಜ್ಯೋತಿಗೆ ಹೋಗಿ ಲೀನರಾದ್ರೆ ಈ 4 ಅಲ್ಲಿ ಇರೋದಿಲ್ಲ. ಯಾವ್ಯಾವ್ದು? ಜನ್ಮ ಇರೋದಿಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿ 4 ಇರೋದಿಲ್ಲ ಅಲ್ವಾ. ಅಲ್ಲಿ ಏನಿರುತ್ತೆ, ಶಾಂತವಾಗಿರ್ಬೋದು, ನಮ್ಗೆ ಏನೇ ಒಂದು ಆತಂಕ ಸ್ಥಿತಿ ಇಲ್ಲ. ಆದ್ರೆ ನಾವು ಆ ಒಂದು ವಾತಾವರಣದಲ್ಲಿ ನಾವ್ ಹೆಚ್ಚು ದಿನ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಎಲ್ಲಾ ಮನುಷ್ಯರ ಒಂದು ಗುಣ ಏನು ಅಂತಂದ್ರೆ, ಎಲ್ಲಾ ಮನುಷ್ಯರು ಒಬ್ಬರೇ ಅಲ್ಲ, ಜೀವರಾಶಿಗಳ ಗುಣ ಏನು ಅಂತಂದ್ರೆ ಸೇವೆಯನ್ನ ಮಾಡೋದು. ಯಾಕಂದ್ರೆ ನಾವು ಸೇವಕರು ಅಲ್ವಾ, ನಾವು ಶಾಶ್ವತವಾದ ಸ್ಥಾನ ಸೇವಕರು, ನಾವು ಸೇವೆಯನ್ನ ಮಾಡ್ಲೇಬೇಕು. ನಾವು ಸೇವೆಯನ್ನ ಮಾಡಿದ್ರೆ ನಾವು ಹೆಚ್ಚು ದಿನ ಇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಬ್ರಹ್ಮ ಜೊತೆಲಿ ಲೀನ ಆದ್ರೂ ಸಹ ಈ ಮುಕ್ತಾತ್ಮರೆಲ್ಲರೂ ಸಹ ಏನಾಗುತ್ತೆ, ಅದು ಅವರೆಲ್ಲರೂ ಸಹ ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬಂದ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಹೆಚ್ಚು ದಿವಸ ಇರ್ಲಿಕ್ಕೆ ಆಗೋದಿಲ್ಲ. ಅವ್ರು ಇಲ್ಲಿ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮತ್ತೆ ಸಮಾಜ ಸೇವೆ ಆತರ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡ್ಬಿಡ್ತಾರೆ ಅಲ್ವಾ. ನೋಡಿ, ಅವ್ರು ಅಷ್ಟು ಪ್ರಯತ್ನ ಪಟ್ಟರು ಸಹ ಅವ್ರಿಗೆ ಪರಮಗತಿ ಸಿಗೋದಿಲ್ಲ ಆ ಮುಕ್ತಿಗಳಿಗೂ ಸಹ. ಮತ್ತೆ ಸಿದ್ಧಿಗಳು, ಸೊ ಸಿದ್ಧಿಗಳು ಏನ್ ಮಾಡ್ತಾರೆ, ಅವರು ಅಷ್ಟ ಸಿದ್ಧಿಗಳು ನಿಮ್ಗೆ ಗೊತ್ತಿದೆಯಲ್ಲ. ಆ ಯೋಗಿಗಳು ಅವರು ಆ ಒಂದು ಅಷ್ಟಾಂಗ ಯೋಗವನ್ನ ಅವರು ಸಿದ್ಧಿಸ್ಕೊಂಡು ಆ ಅಣಿಮ, ಲಗಿಮ, ಮಹಿಮಾ ಅಂತ ಹೇಳ್ಬಿಟ್ಟು ಪ್ರಾಪ್ತಿ ಅದೆಲ್ಲ ಇದೆಯಲ್ಲ, ಆ ಒಂದು 8 ಅಷ್ಟ ಸಿದ್ಧಿಗಳನ್ನ ಅವ್ರು ಪಡ್ಕೋತಾರೆ. ಅಷ್ಟ ಸಿದ್ಧಿಗಳನ್ನ ಪಡ್ಕೊಂಡು ಅವರು ಮತ್ತೆ ಅಲ್ಲಿ ಇಂದ್ರಿಯ ಸುಖ ಅಂದ್ರೆ ಎಲ್ಲರನ್ನೂ ಸಹ ಅವರನ್ನ ದೇವ್ರ ತರ ಕಾಣ್ಲಿ. ಯಾಕಂದ್ರೆ ಅಲ್ವಾ, ಯಾರಾದ್ರೂ ಒಬ್ರು ಇವಾಗ ಪವಾಡ ಮಾಡಿದ್ರೆ ನಮ್ಗೆ ಆ ಪವಾಡ ಪುರುಷನ ನಾವು ದೇವ್ರ ತರ ನೋಡ್ತೀವಿ ಅಲ್ವಾ. ಅದನ್ನು ಸಹ ಒಂದು ಇಂದ್ರಿಯ ಸುಖವೇ ಅಲ್ವಾ. ಆ ಸಿದ್ಧಿಯನ್ನು ಪ್ರಸಿದ್ಧವಾಗಿರುವ ಬೇರೆ ಬೇರೆ ರೀತಿಯ ಭೌತ ಸಂಪತ್ತುಗಳು ನೋಡಿ, ಇದೆಲ್ಲನೂ ಸಹ ಬೇರೆ ಬೇರೆ ತರದ ಸುಖಗಳು ಅಂತ ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆಯ ಸ್ಥಾನಮಾನ ಪಡೆದಿರುವುದನ್ನ ಭುಕ್ತಿ ಎಂದು ಪದವು ಸೂಚಿಸುತ್ತದೆ. ಸೊ ಭುಕ್ತಿ ಅಂತಂದ್ರೆ ಅದು ಒಳ್ಳೆ ಸ್ಥಾನಮಾನವನ್ನ ಅವ್ರು ಪಡೆದಿರ್ತಾರೆ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲೂ ಸಹ ಅವರಿಗೆ ಒಳ್ಳೆ ಸ್ಥಾನಮಾನ ಇರುತ್ತೆ. ಮತ್ತೆ ಅವರು ಆ ಸ್ವರ್ಗವನ್ನು ಸಹ ಅವರು ಪ್ರಾಪ್ತಿ ಮಾಡ್ಕೋಬಹುದು. ಇವು ಊರ್ಧ್ವ ಲೋಕಗಳಲ್ಲಿರುವ ದೇವತೆಗಳಂತಹವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇಂದ್ರಿಯ ತೋಷಣೆಯನ್ನು
ಅತ್ಯಧಿಕ ಪ್ರಮಾಣದಲ್ಲಿ ಸವಿಯಬಹುದು. ನಾವೇನಾದ್ರೂ ಸ್ವರ್ಗಕ್ಕೆ ಹೋದ್ರೆ ಇಂದ್ರಿಯ ತೃಪ್ತಿಯನ್ನ ನಾವು ಅತ್ಯಧಿಕ ಪ್ರಮಾಣದಲ್ಲಿ ಸವಿಬಹುದು ಅಲ್ವಾ. ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ನನಗೆ ಇಲ್ಲಿ ಇವಾಗ ಒಂದು 5 ಜಾಮೂನ್ ತಿನ್ಲಿಕ್ಕೆ ಆಗೋದು ಅಲ್ವಾ, ನನಗೆ ಇವಾಗ 100 ತಿನ್ಬೇಕಂತ ಇಷ್ಟ, ಆದ್ರೆ ನನಗೆ ಈ ದೇಹದಲ್ಲಿ ಅದು 100 ಜಾಮೂನನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ದೇವತೆಗಳ ದೇಹದಲ್ಲಿ ನಾವು ಎಷ್ಟು ಸುಖವನ್ನ ಬೇಕಾದ್ರೂ ಅನುಭವಿಸಬಹುದು. ನಮ್ಗೆ ಏನೆಲ್ಲ ಆಸೆಗಳಿದೆ ಅದೆಲ್ಲವನ್ನು ಸಹ ನಾವು ಅನುಭವಿಸಬಹುದು, ಅತ್ಯಧಿಕ ಪ್ರಮಾಣದಲ್ಲಿ ಸವಿಬಹುದು. ಭೌತ ಪ್ರಗತಿಯ ಬಗೆಗೆ ಜಿಗುಪ್ಸೆ ಬಂದು ಭಗವಂತನೊಂದಿಗೆ ಒಂದಾಗಲು ಬಯಸುವನ್ನ ನಾವು ಮುಕ್ತಿ ಎಂಬ ಪದವು ಸೂಚಿಸುತ್ತದೆ ಅಲ್ವಾ. ಇದನ್ನೇ ಅನುಭವಿಸಿ ಈ ಇಂದ್ರಿಯ ಸುಖವನ್ನೇ ಅನುಭವಿಸಿ ಅವ್ರಿಗೆ ಜುಗುಪ್ಸೆ ಬಂದಿರುತ್ತೆ, ವೈರಾಗ್ಯ ಬಂದಿರುತ್ತೆ. ಅಂತವ್ರು ಏನ್ ಮಾಡ್ತಾರೆ, ಅವ್ರಿಗೆ ಭಕ್ತಿ ಇರೋದಿಲ್ಲ. ಆದ್ರೆ ಅವ್ರಿಗೆ ಭಕ್ತಿ ಇಲ್ಲ, ಆದ್ರೆ ಅವ್ರಿಗೆ ಈ ಭೌತಿಕ ವಸ್ತುಗಳ ಮೇಲೆ ವೈರಾಗ್ಯ ಬಂದಿದೆ ಅಂತಂದ್ರೆ ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ಬರೇ ಆ ಭಗವಂತನ ಆ ಬ್ರಹ್ಮಜ್ಯೋತಿ ಬಳಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಸೊ ಅಂತವ್ರಿಗೆ ಇಲ್ಲಿ ಮುಕ್ತಿ ಅನ್ನೋ ಪದ ಸೂಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸಿದ್ಧಿ ಎನ್ನುವುದು ಯೋಗಿಗಳು ಆಚರಿಸುವಂತೆ 8 ಬಗೆಯ ಸಿದ್ಧಿಗಳನ್ನ ಸಾಧಿಸುವುದಕ್ಕಾಗಿ ಅಣಿಮ ಲಗಿಮ ಮಹಿಮ ಇತ್ಯಾದಿ ನಡೆಸುವ ಉಗ್ರ ತಪಸ್ಸನ್ನ ಸೂಚಿಸುತ್ತದೆ ಅಲ್ವಾ. ಅವ್ರು ಎಷ್ಟು ತಪಸ್ ಮಾಡ್ತಾರೆ ನಾವು ನೋಡಿರೋ ಹಾಗೇನೆ. ಆ ಅಷ್ಟಾಂಗ ಯೋಗಿ ಅವ್ರು ಏನ್ ಮಾಡ್ತಾರೆ, ಅವರು ಎಲ್ಲ ಮನೆ ಮಠ ಎಲ್ಲವನ್ನ ಬಿಟ್ಟು ಹೋಗ್ತಾರೆ. ಅವರು ಕಾಡಿಗೆ ಹೋಗ್ಬೇಕು, ಏಕಾಂಗಿಗೆ ಕುತ್ಕೋಬೇಕು. ಅಂತಹ ವಾತಾವರಣದಲ್ಲಿ ಅವರು ಆ ಯಮ ನಿಯಮ ಆಸನ ಅವೆಲ್ಲವನ್ನ 8 ಅಂಗಗಳನ್ನ ಅವರು ಪಾಲನೆ ಮಾಡಿದಾಗ ಆಗ ಅವ್ರಿಗೆ ಈ ಸಿದ್ಧಿಗಳು ಸಿಗುತ್ತೆ ಅಲ್ವಾ. ಅವ್ರೇನ್ ಮಾಡ್ತಾರೆ, ಅವರ ಉದ್ದೇಶ ಏನಿತ್ತು, ತಮ್ಮ ಹೃದಯದಲ್ಲೇ ಇರುವಂತಹ ಪರಮಾತ್ಮನ ದರ್ಶನ ಪಡಿಬೇಕು ಅಂತ ಇತ್ತು. ಆದ್ರೆ ಅವ್ರಿಗೆ ಆ ಒಂದು ಸಮಾಧಿ ಹಂತಕ್ಕೆ ಹೋಗಕ್ಕಿಂತ ಮುಂಚೆನೆ ಅವ್ರಿಗೆ ಈ ಎಲ್ಲ ಸಿದ್ಧಿಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಅವರ ಒಂದು ಗುರಿ ಬೇರೆ ಕಡೆಗೆ ಹೋಗ್ಬಿಡುತ್ತೆ, ಈ ಸಿದ್ಧಿಯನ್ನ ಪಡ್ಕೊಳೋ ಕಡೆ ಹೋಗ್ಬಿಡುತ್ತೆ. ಅವ್ರಿಗೆ ಭಗವಂತನ ದರ್ಶನಕ್ಕಿಂತ ಈ ಸಿದ್ಧಿಗಳ ಕಡೆಗೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವ್ರು ಇಷ್ಟು ಉಗ್ರ ತಪಸ್ ಮಾಡಿ ಏನ್ ಪ್ರಯೋಜನ ಆಯ್ತು ಅಲ್ವಾ. ಮತ್ತೆ ಇವೆಲ್ಲನೂ ಸಹ ಭೌತಿಕವಾದಂತಹ ಒಂದು ಸಂಪತ್ತುಗಳೇ ಅಲ್ವಾ. ಇದನ್ನು ಸಹ ನಾಶವಾಗಿ ಹೋಗುತ್ತೆ. ನಮ್ಮ ದೇಹ ನಾಶ ಆದಾಗ ಅವನು ಸಹ ನಾಶವಾಗಿ ಹೋಗುತ್ತೆ. ಸೊ ಮುಕ್ತಿ ಅಥವಾ ಸಿದ್ಧಿಯ ಮೂಲಕ ಭೌತ ಪ್ರಗತಿಯನ್ನ ಬಯಸುವವರು ಕಾಲಾನುಕ್ರಮದಲ್ಲಿ ಶಿಕ್ಷಾರ್ಹರಾಗಿ ಭೌತಿಕ ಚಟುವಟಿಕೆಗಳಿಗೆ ಹಿಂದಿರುಗುತ್ತಾರೆ. ನೋಡಿ ಅವ್ರಿಗೆ ಏನಾಗುತ್ತೆ, ಅವ್ರು ಎಷ್ಟು ಪ್ರಯತ್ನ ಪಡ್ತಾ ಇದಾರೆ ಈ ಮಾನವ ಜನ್ಮದಲ್ಲಿ ಏನಾದ್ರೂ ಒಂದು ಮಾಡ್ಬೇಕು, ಸಾಧನೆ ಮಾಡ್ಬೇಕಂತ. ಆದ್ರೆ ಅವ್ರಿಗೆ ಸರಿಯಾದ ಜ್ಞಾನ ಇಲ್ಲ, ಸರಿಯಾದ ಮಾರ್ಗದರ್ಶನ ಇಲ್ಲ, ಭಕ್ತರ ಸಂಘ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರು ಇವಾಗ ಆ ಮಾನವ ಜನ್ಮವನ್ನ ಅವರು ಸಹ ವ್ಯರ್ಥ ಮಾಡ್ಕೋತಾ ಇದಾರೆ. ಇಷ್ಟೆಲ್ಲ ಅವ್ರು ಪ್ರಯತ್ನವನ್ನ ಮಾಡಿದ್ರು ಸಹ ಅವ್ರು ಇವಾಗ ಅವ್ರನ್ನ ನೋಡಿದ್ರೆ ಅವ್ರೇನ್ ಬರೇ ಆಹಾರ ನಿದ್ರಾ ಭಯ ಮೈಥುನ ಈ 4ನೇ ಮಾಡ್ಕೊಂಡು ಪ್ರಾಣಿಗಳ ಹತ್ರ ಬದುಕ್ಲಿಲ್ಲ. ಅವರು ತಮ್ಮ ಈ ಮಾನವ ದೇಹವನ್ನು ಉಪಯೋಗಿಸ್ಕೊಂಡು ಅವರು ತುಂಬಾ ಪ್ರಯತ್ನವನ್ನ ಪಟ್ರು, ಅವರು ತಪಸ್ ಮಾಡಿದ್ರು ಅಲ್ವಾ, ಯಜ್ಞ ಯಾಗಾದಿಗಳನ್ನ ಅವರು ಮಾಡಿದ್ರು. ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಮತ್ತೆ ಆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಲ್ವಾ. ಅವರ ಪುಣ್ಯ ಎಲ್ಲ ಕ್ಷೀಣಿಸಿದ್ಮೇಲೆ ಅವರು ಈ ಭೌತಿಕ ಜಗತ್ತಿಗೆ ಬರ್ತಾರೆ ಅಲ್ವಾ. ಭೌತಿಕ ಚಟುವಟಿಕೆಗಳಿಗೆ ಅವ್ರು ಹಿಂದಿರುಗ್ತಾ ಇದ್ದಾರೆ ಅಲ್ವಾ. ಸೊ ಮತ್ತೆ ನಾವು ಇವಾಗ ಚೈತನ್ಯ ಚರಿತಾಮೃತದಲ್ಲಿ ನಾವು ನೋಡಿದೀವಲ್ವಾ, ಏನಂತ ಕೇಳಿದೀವಿ ನಾವು, ಕೃಷ್ಣ ಭಕ್ತ ನಿಷ್ಕಾಮ ಅತ್ತ ಏವ ಶಾಂತ ಮುಕ್ತಿ ಸಿದ್ಧಿ ಕಾಮಿ ಸಕಲಿಯ ಶಾಂತ. ಹಂಗಂದ್ರೆ ಏನು, ಕೃಷ್ಣ ಭಕ್ತ ನಿಷ್ಕಾಮ ಅತ ಏವ ಶಾಂತ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಏನ್ ಹೇಳ್ತಾ ಇದ್ರಲ್ಲಿ, ಕೃಷ್ಣ ಭಕ್ತ, ನಾವು ಕೃಷ್ಣನೇ ಭಕ್ತಿಯಿಂದ ನಾವು ಮಾಡಿದಾಗ ಶಾಂತವಾಗಿರ್ತೀವಿ. ನಾವ್ ಇಷ್ಟೆಲ್ಲ ಸಿದ್ಧಿಗಳು ನಾವು ಕೇಳೋದ್ರಲ್ಲಿ ಇವೆಲ್ಲ ಮಾಡೋದ್ರಿಂದ ನಮ್ಗೆ ಅಶಾಂತಿನೇ ಸಿಗುತ್ತ ಅಂತ ನಾನ್ ಅರ್ಥ ಮಾಡ್ಕೊಂಡೆ. ಮಾತಾಜಿ ಕರೆಕ್ಟೇನೆ. ಕೃಷ್ಣ ಭಕ್ತ ಮಾತ್ರ ಒಬ್ಬನೇ ಮಾತ್ರನೇ ಶಾಂತವಾಗಿರ್ಲಿಕ್ಕೆ ಸಾಧ್ಯ. ಅವನಿಗೇನು ಆತಂಕನೇ ಇಲ್ಲ ಅಲ್ವಾ. ಶಾಂತಿ ಮಂತ್ರವನ್ನ ಯಾರಾದ್ರೂ ಹೇಳ್ತೀರಾ? ಶಾಂತಿ ಮಂತ್ರ ಅಂತ ನಾವ್ ಯಾವ್ದು ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ? ಹೇಳಿ ಮಾತಾಜಿ. ಭೋಕ್ತಾರ ಮಿಕ್ನಿತಪ ಸರ್ವ ಲೋಕ ಮಹೇಶ್ವರಂ ಮತ್ತೆ ಸ್ವಲ್ಪ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಲ್ವಾ. ಅಲ್ಲಿ 3 ವಿಷಯಗಳನ್ನ ಹೇಳ್ತಾ ಇದಾರೆ. ಏನ್ 3 ವಿಷಯಗಳನ್ನ ಹೇಳ್ತಾ ಇದಾರೆ ಅಲ್ಲಿ ಭೋಕ್ತಾರ ಮಿಕ್ನ ತಪಸ್ಸಂ ಶ್ಲೋಕದಲ್ಲಿ? ಏನಂತ ನಾವು ತಿಳ್ಕೊಬೇಕು, ಈ 3 ವಿಷಯಗಳನ್ನ ತಿಳ್ಕೊಂಡಾಗ ಎಲ್ಲರೂ ಶಾಂತಿಯಿಂದ ಇರ್ಬೋದು ಅಲ್ವಾ. ಭಕ್ತನಿಗೆ ಇದು ಗೊತ್ತಿರುತ್ತೆ, ಅದಕ್ಕೆ ಅವನು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಮುಕ್ತಿ ಸಿದ್ಧಿಕಾಮಿಗೆ ಅವರಿಗೆ ತುಂಬಾ ಇಚ್ಛೆಗಳಿರೋದ್ರಿಂದ ಅವ್ರು ಯಾವಾಗ್ಲೂ ಆತಂಕದಲ್ಲೇ ಇರ್ತಾರೆ, ಅವರು ಅಶಾಂತವಾಗೇನೆ ಅವ್ರು ಇರ್ತಾರೆ ಅಲ್ವಾ. ನೋಡಿ ಅಲ್ಲಿ ಹೋಗಿ ಮುಕ್ತಿ ಪಡೆದಾಗ ಅವರು ಬ್ರಹ್ಮಜ್ಯೋತಿಲಿ ಇರ್ತಾರೆ. ಅಲ್ಲಿ ಶಾಂತವಾದ ವಾತಾವರಣ, ಅಲ್ಲಿ ಏನೇ ತೊಂದರೆ ಇಲ್ಲ, ಆತಂಕ ಪಡುವಂತದ್ದು ಏನೂ ಇಲ್ಲ, ಅಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ಏನೂ ಇಲ್ಲ. ಆದ್ರೂ ಸಹ ಅವರಿಗೆ ಶಾಂತಿ ಇಲ್ಲ, ನಿಜವಾದ ಶಾಂತಿ ಇಲ್ಲ. ಯಾಕೆಂದ್ರೆ ಅಲ್ಲಿ ಸೇವಾ ಭಾಗ್ಯ ಇಲ್ಲ ಅಲ್ವಾ. ಸೊ ಅದಕ್ಕೇನೆ ಮುಕ್ತಿ ಸಿದ್ಧಿಕಾಮಿ ಸಕಲಿ ಅಶಾಂತ, ಅವರೆಲ್ಲರೂ ಅಶಾಂತವಾಗಿರ್ತಾರೆ. ಕೃಷ್ಣ ಭಕ್ತ ಮಾತ್ರ ಶಾಂತವಾಗಿರ್ತಾನೆ, ಯಾಕಂದ್ರೆ ಅವರು ಇದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಲ್ವಾ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಅಲ್ವಾ. ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ಯಾರು? ಕೃಷ್ಣ. ಯಾಕೆ ಎಲ್ಲವನ್ನ ಅವರೇ ಅನುಭವಿಸ್ಬೇಕು? ಎಲ್ಲದರ ಒಡೆಯ ಅವರೇ, ಯಾರು ಎಲ್ಲದರ ಒಡೆಯನೋ ಅವರೇ ಅನುಭವಿಸ್ಬೇಕು ಅಲ್ವಾ. ಇವಾಗ ನಿಮ್ಮ ಮನೆಗೆ ಕೆಲಸದವ್ರು ಬರ್ತಾ ಇರ್ತಾರೆ, ಕೆಲಸದವ್ರು ಬಂದು ನಿಮ್ಮ ವಸ್ತುಗಳನ್ನೆಲ್ಲ ಉಪಯೋಗಿಸಿದ್ರೆ ನೀವೇನ್ ಮಾಡ್ತೀರಾ? ಸುಮ್ನೆ ಇರ್ತೀರಾ? ಕೋಪ ಮಾಡ್ಕೊಂತೀವಿ. ಬೇಜಾರಾಗುತ್ತೆ ಅಲ್ವಾ. ನೀವು ಅದೆಲ್ಲ ಒಡೆಯ, ನೀವು ಅದನ್ನ ಅನುಭವಿಸ್ಬೇಕು ಅಲ್ವಾ. ಅದೇ ತರನೇ ಈ ಎಲ್ಲದರ ಒಡೆಯ ಕೃಷ್ಣ, ಅದಕ್ಕೋಸ್ಕರ ಅವನು ಎಲ್ಲವನ್ನ ಅನುಭವಿಸ್ಬೇಕು. ಮತ್ತೆ ನಮ್ಗೆ ಯಾವಾಗ್ಲೂ ಇನ್ನೊಂದು ಆತಂಕ ಏನಂದ್ರೆ, ನನಗೆ ಯಾರು ಇಲ್ವಲ್ಲ, ನಾವೇನ್ ಅನ್ಕೋತೀವಿ, ನನ್ನ ತಂದೆ ತಾಯಿ ಅಥವಾ
ಮಕ್ಕಳು, ಬಂಧು ಬಾಂಧವರು ಇವರೇ ನನ್ನನ್ನ ಕಾಪಾಡೋದು, ಅವರೇ ನನಗೆ ಸೈನಿಕರು ಅಂತ, ನನಗೆ ರಕ್ಷಣೆ ಕೊಡೋರು ಅವರೇ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಅವರು ಇವಾಗ ನಾವು ನೋಡಿದ್ವಿ ಕರೋನಾ ಟೈಮಲ್ಲಿ ಏನಾಯ್ತು, ಒಬ್ಬೊಬ್ರೊಂದೊಂದು ದಿಕ್ಕಿಗೆ ಹೋದ್ವಿ ಅಲ್ವಾ. ನಮ್ಮ ಜೊತೆ ಯಾರು ಇಲ್ದಲೇ ಇರುವಂತಹ ಸ್ಥಿತಿಗೆ ಬಂದ್ವಿ. ಆದ್ರೆ ನಮ್ಮ ಜೊತೆ ನಮ್ಮನ್ನ ಬಿಡದಲೆ, ಎಡೆ ಬಿಡದೆ ನಮ್ಮ ಜೊತೆಲಿ ಇದ್ದವ್ರು ಯಾರು? ನಮ್ಮ ಜೊತೆಲಿ ಇರುವಂತಹ ಪರಮಾತ್ಮ ಅಲ್ವಾ. ಪರಮಾತ್ಮ ನಮ್ಮನ್ನ ಯಾವುದೇ ಕಾರಣಕ್ಕೂ ಅವರು ಬಿಡ್ಲಿಲ್ಲ. ಅದನ್ನ ಯಾರು ತಿಳ್ಕೊತಾರೆ ಅಂದ್ರೆ ಸುಹೃದಂ ಸರ್ವಭೂತನಾಂ, ಬರೇ ನನ್ಗೊಬ್ರಿಗೆ ಅಲ್ಲ, ನಿಮ್ಗೊಬ್ರಿಗೆ ಅಲ್ಲ, ಪ್ರತಿಯೊಂದು ಜೀವರಾಶಿಗಳಿಗೂ ಸಹ ಏಕೈಕ ಏನು ಸ್ನೇಹಿತ ಯಾರು ಅಂತಂತಂದ್ರೆ ಹಿತೈಷಿ, ಹಿತವನ್ನ ಕೋರೋನು ಯಾರು ಅಂತಂದ್ರೆ ಭಗವಂತ. ಈ ಮೂರನ್ನ ಯಾರು ಅರ್ಥ ಮಾಡ್ಕೋತಾರ ಅವರು ಯಾವಾಗ್ಲೂ ಅವರು ಶಾಂತಿಯಿಂದ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಭಗವದ್ಗೀತೆಯಲ್ಲಿ ಏನು ಕೃಷ್ಣ ಹೇಳ್ತಾರೆ ಅಲ್ವಾ. ಭೋಕ್ತಾರಂ ಯಜ್ಞ ತಪಸ್ಸ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಇಲ್ಲಿ ಏನನ್ನ ಮಾಡ್ಬೇಕು, ಪ್ರಹ್ಲಾದರ ಮಹಾರಾಜರ ಒಂದು ಹೆಜ್ಜೆನ ನಾವು ಅನುಸರಿಸ್ಬೇಕು. ಪ್ರಹ್ಲಾದ ಮಹಾರಾಜನು ಅವೆಲ್ಲವನ್ನ ನಿರಾಕರಿಸ್ತ ನೋಡಿ, ಅವ್ನಿಗೆ ಎಷ್ಟು ಜ್ಞಾನ ಇತ್ತು ಅಲ್ವಾ. ಸೊ ಯಾವುದೇ ಆದ್ರೂ ಸಹ ಅದು ಏನು ನಾಶವಾಗಿ ಹೋಗುತ್ತೆ, ಅವೆಲ್ಲನೂ ಸಹ ಕ್ಷಣಿಕ ಸುಖವನ್ನ ಕೊಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಒಬ್ಬ ಶುದ್ಧ ಭಕ್ತನ ನಿರ್ದೇಶನದಲ್ಲಿ ಭಕ್ತಿ ಸೇವೆಯನ್ನ ಕಲಿಯಲು ಬಯಸಿದನು. ನೋಡಿ, ಶುದ್ಧ ಭಕ್ತನ ನಿರ್ದೇಶನ ತುಂಬಾ ಮುಖ್ಯ. ನಾವು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ನಾವು ಕೇಳಿದೀವಿ ಅಲ್ವಾ. ಅದೇ ತರನೇ ಇಲ್ಲಿ ಆ ಗುರು ಅಂತ ಇರ್ಬೇಕು. ಸೊ ಮುಂದೆ ಒಂದು ಗುರಿ, ಹಿಂದೆ ಒಬ್ಬ ಗುರು ಇರ್ಬೇಕು, ಅವಾಗಷ್ಟೇ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಇದನ್ನ ನಾವು ಪ್ರಹ್ಲಾದ ಮಹಾರಾಜನಿಂದ ನಾವು ಕಲ್ತ್ಕೋಬೇಕು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು ಮುಖ್ಯವಾಗಿ ಏನನ್ನ ತಿಳ್ಕೊಂಡ್ವಿ, ನಾವು 2 ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಒಂದು, ನಾವು ಶುದ್ಧ ಭಕ್ತರ ಸಂಪರ್ಕದಲ್ಲಿ ಸದಾ ಇರುವಂತೆ ನಾವು ಭಗವಂತನಲ್ಲಿ ಕೇಳ್ಕೋಬೇಕು. ಮತ್ತೆ ನಾವು ದಾಸನಾಗಿ ನಾವು ಪ್ರಾಮಾಣಿಕ ಸೇವೆಯನ್ನ ಮಾಡುವಂತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕು. ಭಕ್ತನಿಗೆ ನಾವು ಮಾಡಿದಾಗ ಏನಾಗುತ್ತೆ, ನಮ್ಗೆ ಆ ಕೃಷ್ಣ ಜ್ಞಾನ ಚೆನ್ನಾಗಿ ಅರ್ಥ ಆಗುತ್ತೆ. ಅವಾಗ ಕೃಷ್ಣನಲ್ಲಿ ನಮ್ಗೆ ಇನ್ನ ಹೆಚ್ಚು ಹೆಚ್ಚು ನಂಬಿಕೆ ಮೂಡುತ್ತೆ ಅಲ್ವಾ. ಸೊ ನಾವ್ ಇವಾಗ ಇಷ್ಟೆಲ್ಲ ಪ್ರಾರ್ಥನೆಗಳನ್ನ ನಾವ್ ಯಾಕೆ ಕಲ್ತ್ಕೊತಾ ಇದೀವಿ, ನಾವು ಪರಿಶುದ್ಧರಾಗ್ಲಿಕ್ಕೆ ಅಲ್ವಾ. ನಾವು ಪರಿಶುದ್ಧರಾಗದ ಹೊರತು ನಮ್ಮ ಹೃದಯದಲ್ಲಿ ಭಗವಂತ ಬಂದು ಕುತ್ಕೊಳೋದಿಲ್ಲ ಅಲ್ವಾ. ಸೊ ಇವಾಗ ನಮ್ಗೆ ಯಾರಾದ್ರೂ ಒಬ್ರಿಗೆ ಗೆಸ್ಟ್ ಬಂದು ಮನೆ ಕುತ್ಕೋಬೇಕಂದ್ರೆ ಅವ್ರಿಗೆ ನಮ್ಮ ಮನೆ ಗಲೀಜಿದ್ರೆ ಅವ್ರಿಗೊಂದು ಕ್ಷಣನೂ ಇರ್ಬೇಕು ಅನ್ಸೋದಿಲ್ಲ ಅಲ್ವಾ. ಕೃಷ್ಣ ದೇವೋತ್ತಮ ಪರಮಪುರುಷ, ಇಡೀ ಸೃಷ್ಟಿಯ ಒಡೆಯ ಅಲ್ವಾ. ಅವ್ರು ಬಂದು ಕುತ್ಕೋಬೇಕು ನಮ್ಮ ಹೃದಯದಲ್ಲಿ ಅಂತಂದ್ರೆ ಎಷ್ಟು ಚೊಕ್ಕಟವಾಗಿರ್ಬೇಕು ಅದು ಹೃದಯ. ಆ ಹೃದಯವನ್ನ ನಾವು ಚೊಕ್ಕಟ ಮಾಡ್ಬೇಕು ಅಂತಂದ್ರೆ ನಾವು ಈ ಒಂದು ಭಗವದ್ಗೀತೆ ಭಾಗವತವನ್ನ ಕೇಳ್ಬೇಕು. ಈ ಪ್ರೇಯರ್ಸ್ ನ ಶುದ್ಧ ಭಕ್ತರ ಈ ಒಂದು ಏನಿದೆ ಪ್ರಾರ್ಥನೆಗಳನ್ನ ನಾವು ಕೇಳ್ಬೇಕಾಗತ್ತೆ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಪ್ರಹ್ಲಾದ ಮಹಾರಾಜ್ ಕಿ ಜೈ, ನರಸಿಂಹದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಹರೇ ಕೃಷ್ಣ. ಸೊ ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿನೂ ಅಷ್ಟೇನೆ ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕ ಇದೆ. ಸೊ ಇಲ್ಲೂ ಸಹ ನಮ್ಗೆ ಹೇಳ್ತಾ ಇದಾರೆ, ಆಯ್ತು ನಮ್ಗೆ ಆದ್ರೂ ಸಹ ನಮ್ಮ ಮನಸ್ಸು ಈ ಭೌತಿಕ ಕಡೆಗೆನೆ ವಾಲ್ತಾ ಇರುತ್ತೆ ಅಲ್ವಾ. ನೀವ್ ಎಷ್ಟೇ ಈ ಭೌತಿಕ ಸುಖವನ್ನ ಅನುಭವಿಸ್ತೀವ ಅಂತಂದ್ರೂ ಸಹ ಅದನ್ನ ಏನಕ್ಕೆ ಹೋಲಿಸ್ತಾ ಇದಾರೆ ಅಂತಂದ್ರೆ, ಒಂದು ಮರುಭೂಮಿಯಲ್ಲಿ ನೀರ್ ಎಲ್ಲಿದೆ ಅಲ್ವಾ. ಆ ನೀರಲ್ಲಿ ಏನಾದ್ರೂ ಒಂದೇ ಒಂದು ಏನ್ ಹೇಳ್ತಾರೆ, ಒಂದು ಡ್ರಾಪ್ ನೀರ್ ಸಿಕ್ಕಿದ್ರೇನೆ ನಮ್ಗೆ ಅಲ್ಲಿ ಪುಣ್ಯ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಈ ಭೋಗ ಅಥವಾ ಇಂದ್ರಿಯ ಸುಖ ಏನ್ ಅನುಭವಿಸ್ತೀವೋ ಅದನ್ನ ನಾವು ಆ ಮರೀಚಿಕೆಗೆ ಅಲ್ಲಿ ಹೋಲಿಸ್ತಾ ಇದ್ದಾರೆ ಅಲ್ವಾ. ಸೊ ಮತ್ತೆ ಇನ್ನು ಈ ದೇಹಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಇದರ ಮೌಲ್ಯವೇನು ಅಲ್ವಾ. ಇದು ಹಲವು ತೆರನಾದ ರೋಗಗಳ ಮೂಲ ಅಷ್ಟೇ ಅಂತ ಹೇಳ್ತಾ ಇದಾರೆ ಅಲ್ವಾ. ಸೊ ಈ ದೇಹ ಅಂದ್ಮೇಲೆ ರೋಗ ಅಂತೂ ಬಂದೇ ಬರುತ್ತೆ. ಸೊ ಅದಕ್ಕೆ ಇದು ಬರೀ ರೋಗಗಳ ಮೂಲ ಅಷ್ಟೇ ಈ ದೇಹ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಆದರೂ ಅವರು ತತ್ವಜ್ಞಾನಿಗಳು, ವಿಜ್ಞಾನಿಗಳು, ರಾಜನೀತಿಜ್ಞರು ಎನಿಸಿಕೊಳ್ಳುವವರೆಲ್ಲರಿಗೂ ಇದು ಚೆನ್ನಾಗಿ ಗೊತ್ತಿದೆ. ಆದರೂ ಅವರು ತಾತ್ಕಾಲಿಕ ಸಂತೋಷಕ್ಕಾಗಿ ಹಂಬಲಿಸುತ್ತಾರೆ. ಎಲ್ಲರಿಗೂ ಗೊತ್ತಿದೆ ಅಲ್ವಾ, ನಮ್ಮ ಕಣ್ಮುಂದೆನೆ ನಾವು ನೋಡ್ತೀವಿ ಅಲ್ವಾ. ಎಲ್ಲರನ್ನು ಸಹ ಈ ದೇಹವನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಅವರು. ಆದ್ರೂ ಸಹ ನಾವು ಈ ತಾತ್ಕಾಲಿಕ ಸಂತೋಷಕ್ಕಾಗಿ ನಾವು ಹಂಬಲಿಸ್ತಾ ಇದೀವಿ. ಸಂತೋಷವನ್ನ ಪಡೆಯುವುದು ಬಹು ಕಷ್ಟ. ಆದರೆ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಅವರು ಅಸಮರ್ಥರಾದ್ದರಿಂದ ಈ ಜಗತ್ತಿನಲ್ಲಿ ಸಂತೋಷ ಎಂದು ಕರೆಸಿಕೊಳ್ಳುವುದನ್ನ ಬೆನ್ನಟ್ಟಿ ಓಡುತ್ತಾರೆ ಅಲ್ವಾ. ಸಂತೋಷವನ್ನ ಪಡೆಯೋದು ಕಷ್ಟ, ಅದು ಅವ್ರಿಗೂ ಗೊತ್ತು. ಆದ್ರೂ ಸಹ ಅವ್ರಿಗೆ ಏನಾಗತ್ತೆ, ಈ ಇಂದ್ರಿಯಗಳನ್ನ ಅವ್ರಿಗೆ ನಿಯಂತ್ರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಈಗ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಗೊತ್ತಾಗಿದೆ ಹೇಗೆ ಇಂದ್ರಿಯಗಳನ್ನ ನಿಯಂತ್ರಿಸ್ಕೊಳ್ಳೋದು ಅಂತ ಅಲ್ವಾ. ಪರಂ ದೃಷ್ಟ ನಿವರ್ತತೆ. ನಾವು ಇಂದ್ರಿಯಗಳಿಗೆ ನಾವು ಆ ಒಂದು ಹೆಚ್ಚಿನ ಒಂದು ಏನು ಟೇಸ್ಟ್ ಅನ್ನ ಕೊಡ್ಬೇಕು. ಅವಾಗ ಏನಾಗುತ್ತೆ, ಅದು ಕಡಿಮೆ ರಸ ಇರುವಂತದನ್ನ ಅದು ಬಿಟ್ಬಿಡುತ್ತೆ ಅಲ್ವಾ. ಆದ್ರೆ ಇವ್ರಿಗೆ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ಹೇಗೆ ಇಂದ್ರಿಯಗಳನ್ನ ನಿಯಂತ್ರಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ಜಗತ್ತಿನಲ್ಲಿ ಏನು ಸಂತೋಷ ಅಂತ ಹೇಳ್ಬಿಟ್ಟು ನಾವು ಹೆಸರನ್ನ ಕೊಟ್ಟಿದೀವಿ, ಆ ಕ್ಷಣಿಕ ಸಂತೋಷ ಅಂತ ಹೇಳ್ಬಿಟ್ಟು ಅದನ್ನ ಪಡ್ಕೊಳ್ಲಿಕ್ಕೆ ಅವರು ಬೆನ್ನಟ್ಟಿ ಓಡ್ತಾ ಇದ್ದಾರೆ ಅಷ್ಟೇ ಹೊರತು ಅವ್ರಿಗೆ ಸರಿಯಾದ ನಿರ್ಣಯವನ್ನ ಅವರು ತಗೊಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಹ್ಲಾದ ಮಹಾರಾಜ. ಇದನ್ನ ನಾವು ಮುಂದಿನ ವಾರ ನಾವು ನೋಡೋಣ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ವಿಶ್ವತ ನೀವು ಶ್ರದ್ಧೆಯಿಂದ ಹರೇ ಕೃಷ್ಣ.